ಹರೇ ಕೃಷ್ಣ. हरे कृष्ण प्रभु जी प्रणाम। हरे कृष्ण ದಂಡೋತ್ ಪ್ರಣಾಮ. हरे कृष्ण प्रभु जी प्रणाम. ದಂಡೋತ್ ಪ್ರಣಾಮ ಮಾತಾಜಿ. ನಾವು ಕೀರ್ತನ ಶುರು ಮಾಡುವ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಕೀರ್ತನೆಯನ್ನು ಶುರು ಮಾಡೋಣ. ಜಯ ರಾಧಾ ಮಾಧವ ಅಷ್ಟೊಳಗ ಎಲ್ಲರೂ ಜಾಯಿನ್ ಆಗಬಹುದು. ಹರೇ ಕೃಷ್ಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಜಯ ರಾಧಾ ಮಾಧವ ಕುಂಜ ವಿಹಾರಿ ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ ಭಜ ಯಶೋದನಂದನ ಭಜ ಜನರಂದನ ಯಮುನ ತೀರ Sakhੀ ha.
ಹೇ ಕೃಷ್ಣ. ನಾ ಇನ್ನೊಮ್ಮೆ ಕನ್ಫರ್ಮ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆ? ಯಾ ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭುಜಿ. ಸರಿ ಸರಿ ಸರಿ, ಥ್ಯಾಂಕ್ ಯು ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಸ್ಯ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಬ್ರಹ್ಮ ಸಂಹಿತದ ಒಂದು ಶ್ಲೋಕ ತಗೊಳ್ಳುವ. ಅದು ಹೀಗಿದೆ. ಬ್ರಹ್ಮ ಸಂಹಿತದಲ್ಲಿ 39ನೇ ಟೆಕ್ಸ್ಟು. ರಾಮಾದಿಮೂರ್ತೇಷು ಕಲಾ ನಿಯಮೇನ ತಿಷ್ಠಾನ್ ನಾನಾವತಾರ ಕರೋದ್ ಭುವನೇಷು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮ ಪುಮಾನಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ರಾಮಾದಿ ಮೂರ್ತೇಷು ಕಲಾ ನಿಯಮೇನ ತಿಷ್ಠಾನ್. ಇಲ್ಲಿ ಕೃಷ್ಣ ಅವತಾರಿ, ಉಳಿದವೆಲ್ಲ ಅವತಾರಗಳು ಅಂತ. ಕೃಷ್ಣ ಈಗ ದೀಪಾರ್ಚಿರೆ ವಹಿ ದಶಾಂತರ ವ್ಯುಪೇತ್ಯ ಬ್ರಹ್ಮಸಹಿತದಲ್ಲಿ ಇನ್ನೊಂದು ಶ್ಲೋಕ ಬರ್ತದೆ. ಒಂದು ದೀಪ ಇನ್ನೊಂದು ದೀಪ ಬೆಳಗ್ತದೆ. ಅನೇಕ ದೀಪಗಳನ್ನು ಬೆಳಗ್ತಾ ಹೋದ್ರೂ ಕೂಡ ಒರಿಜಿನಲ್ ದೀಪನೇ ಇರ್ತದಂತ. ಅದು ಇನ್ನೊಂದು ದೀಪ ಹಚ್ಚಿದ್ರು ಕೂಡ ಅದರಷ್ಟೇ ಪವರ್ ಅದು ಇನ್ನೊಂದು ದೀಪದ್ದು ಇರ್ತದೆ. ಆದ್ರೂ ಕೂಡ ಒರಿಜಿನಲ್ ಅನ್ನೋದು ಮೂಲ ಅಂತ. ಹಂಗ ಕೃಷ್ಣ ಅವತಾರಿ, ಇನ್ನು ಉಳಿದಿರುವಂತವೆಲ್ಲ ಅವು ಅವತಾರಗಳು ಅಂತ. ರಾಮ ಕಲಾ ನಿಯಮೇನ ತಿಷ್ಠಾನ್, ಕಲಾಂಶ ಸ್ವಯಂಸಯ ಕಲಾಂಶಗಳು ಅಂತ ಬರ್ತಾವ. ಕೃಷ್ಣ ತನ್ನ ಅಂಶಗಳಿಂದ ಅವತಾರಗಳನ್ನು ಮಾಡ್ತಾರೆ. ಅದನ್ನ ಆ ಅಂಶಗಳಿಂದ ಮತ್ತೆ ಕಲಾ ಅಂತ ಅಂತಾರೆ, ಅದರ ಅರ್ಧ. ಹೀಗೆ ಭಗವಾನ್ ತನ್ನ ಇನ್ನಿತರೆ ಅವತಾರಗಳು, ಆ ರೂಪಗಳನ್ನ ಈ ಭೌತಿಕ ಜಗತ್ತಿನಲ್ಲಿ ಧಾರಣೆ ಮಾಡ್ತಾರೆ. ಅಂದ್ರೆ ಅದನ್ನ ಅವತರಿಸ್ತಾರೆ. ಆಕ್ಚುಲಿ ಅವತಾರ ಅನ್ನುವಂಥ ಶಬ್ದ ಏನೈತಲ್ಲ, ಅವತಾರ ಅಂದ್ರೆ ಮ್ಯಾಲಿಂದ ಇಳಿಯುದು ಅಂತ. ಈ ಮ್ಯಾಗ ನೀವು 10ನೇ ಬಿಲ್ಡಿಂಗ್ ನಲ್ಲಿ ಇದ್ರಿ, 10ನೇ ಅಂತಸ್ತಿನಲ್ಲಿದ್ರಿ, ಅಲ್ಲಿಂದ ಸ್ಟೆಪ್ ವೈಸ್ ಇಳಿಲಿಕತ್ತೀರಿ ಅಂತ. ಇಳಿತಾ ಬಂದ್ರೆ ಕೆಳಗೆ ಬರ್ತೀರಿ ಅಂತ. ಹಾಗೆ ಮೇಲೆ
ಗೋಲೋಕಧಾಮದಿಂದ ಭಗವಾನ್ ತನ್ನ ಅವತಾರಗಳ ಮೂಲಕ ವೈಕುಂಠಗಳ ಮೂಲಕ ಈ ಭೌತಿಕ ಜಗತ್ತಿಗೆ ಇಳಿದು ಬರ್ತಾರೆ. ಒರಿಜಿನಲ್ ಆಗೇ ಇರ್ತಾರೆ ಅವರು. ಅವ್ರು ನಿಮ್ಮ ಹಂಗೆ ಅವ್ರು ನೋಡ್ಲಿಕ್ಕೆ ಮನುಷ್ಯನ ರೂಪದಲ್ಲಿ ಇರಬಹುದು, ಆದರೂ ಕೂಡ ಅವರು ಭಗವಾನನೇ. ಹರೇ ಕೃಷ್ಣ. ಇವತ್ತು ನಾವು ಆಕ್ಚುಲಿ ರಾಮ್ ಕಥಾ ಮಾಡುವಂತ ಉದ್ದೇಶದ, ಆದ್ರೆ ರಾಮ್ ಕಥಾ ಎಲ್ಲರೂ ನೀವು ಕೇಳಿದಿರಿ, ಯಾವಾಗಲೂ ಕೇಳ್ತಾನೆ ಇರಬೇಕು ಅಂತ. ನೋಡಿ, ಕಲಿಯುಗದ ಆಯುಷ್ ನಿಮ್ಮೆಲ್ಲರಿಗೂ ಇವತ್ತಿನ ಮುಂಜಾನೆ ಈ ಪ್ರೋಗ್ರಾಮ್ಗೆ ಸ್ವಾಗತಗೊಳ್ಳುವುದರ ಮೂಲಕ ಈ ಕಥೆಯನ್ನು ಮುಂದುವರಿಸುವ ನಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಕಲಿಯುಗದ ಆಯುಷ್ 4,32,000 ವರ್ಷಗಳು. ಅದರ ಡಬಲ್ ಮಾಡಿದ್ರೆ ಕಲಿಯುಗದ ಮೊದಲಿನ ಯುಗ ದ್ವಾಪಾರ ಯುಗ. ದ್ವಾಪಾರ ಯುಗದ್ದು ಈಗ ನೋಡ್ರಿ 4,32,000 ವರ್ಷಗಳು ಅಂದ್ರೆ ಅದನ್ನ ಡಬಲ್ ಮಾಡಿದ್ರೆ ಎಷ್ಟಾಗ್ತದೆ? 8,64,000 ವರ್ಷ ಆಗ್ತದೆ. ಅದನ್ನ ಡಬಲ್ ಮಾಡಿದ್ರೆ ತ್ರೇತಾಯುಗ ಬರ್ತದೆ. ಅಂದ್ರೆ 16-17 ಲಕ್ಷ ಚಿಲ್ಲರೆ ಆಗ್ತದೆ. ಅಷ್ಟು ವರ್ಷಗಳ ಹಿಂದೆ ನಡೆದಿರುವಂತ ಘಟನೆ ಇವತ್ತಿನವರೆಗೂ ಎಲ್ಲ ಜನರ ಮಾನಸದೊಳಗ ಲೀನ್ ಆಗಿಬಿಟ್ಟದ. ಏನು? ರಾಮಾಯಣ. ನೋಡಿ, ಯಾರೋ ಮಾಸ್ಟ್ರು ಮಕ್ಕಳಿಗೆ ಹೇಳಿದ್ರಂತೆ, ನೋಡಿ ನೀವು ನಿಮಗ ನಿಮ್ಮನ್ನ ಅಜ್ಜಂದಿರ ಹೆಸರುಗಳನ್ನು ಬರೀರಿ ಅಂತ. ಎಷ್ಟೆಲ್ಲ ಗೊತ್ತು ನಿಮ್ಮ ಅಜ್ಜ, ಮುತ್ತಜ್ಜ, ಅವರಜ್ಜ ಹಿಂಗಿರುವಂಥವರೆಲ್ಲ ಹೆಸರು ಬರೀರಿ ಅಂತ ಬರ್ಲಿಕ್ಕೆ ಕೊಟ್ರೆ, ಒಬ್ಬಳು ಎಲ್ಲರೂ ಬೇರೆ ಬೇರೆಯವರು ಅವ್ರ ಅಜ್ಜನ ಹೆಸರು, ಕೆಲವೊಬ್ರು 1-2 ಹೆಸರು ಬರೆದಿದ್ರು, ಅವ್ರ ಮುತ್ತಜ್ಜನ ಹೆಸರು ಅಥವಾ 3ನೇ ಅಜ್ಜನ ಹೆಸರನ್ನು ಬರೆದಿರು. ಒಂದು ಹುಡುಗಿ ಬರೀಲೇ ಇಲ್ಲ ಅಂತ. ಬರೀಲಿಲ್ಲ ಅದಕ್ಕೆ ಮಾಸ್ಟರ್ ಕೇಳಿದ್ರು, ಯಾಕಮ್ಮ ನೀನ್ ಯಾಕೆ ಬರೀಲಿಲ್ಲ? ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ಅಂತ. ಏನ್ರಿ ಅವ್ರೇನ್ ಮಾಡಿದ್ದಾರೆ ಅಂತ ದೊಡ್ಡ ಕಾರ್ಯಕ್ಕೆ? ಅವ್ರನ್ನೇನ್ ನೆನಪು ಮಾಡಿಕೊಳ್ಳಿಕ್ಕೆ, ಅವ್ರನ್ನೇನ್ ಹೆಸರು ಬರ್ಲಿಕ್ಕೆ ಅವ್ರೇನಂತ ಅಂತ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಕೇಳಿದ್ರಂತವ್ರು. ಅಂದ್ರೆ ನಾವು ಯಾವ್ದಾದ್ರು ದೊಡ್ಡ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ನಮ್ಮ ಹೆಸರು ಉಳಿತದೆ, ಇಲ್ಲಾಂದ್ರೆ ನಮ್ಮ ಹೆಸರು ಇರುವುದಿಲ್ಲ ಅಂತ. ಈ ಜಗತ್ತಿನಲ್ಲಿ ಒಂದು ಇಂಪ್ಯಾಕ್ಟ್ ಅನ್ನೋದು ಬಿಟ್ಟು ಹೋಗ್ಬೇಕು ಅಂತ. ಇಂಪ್ಯಾಕ್ಟ್ ಅನ್ನೋದು ಬಿಟ್ಟು ಹೋಗ್ಬೇಕು. ಒಂದು ಪರಿಣಾಮಕರವಾದ ಜೀವನದ ಒಂದು ಶೈಲಿಯನ್ನು ನಾವು ಜೀವಿಸಿ ಆ ಜೀವನದ ಒಂದು ಎಫೆಕ್ಟು ಮುಂದಿನ ತಲೆಮಾರುಗಳವರೆಗೂ ಉಳಿದು ಹೋಗ್ಬೇಕು. ಆ ರೀತಿ ನಾವು ಜೀವಿಸ್ಬೇಕು. ಆದ್ರೆ ನಾವು ಆ ರೀತಿ ಜೀವಿಸುವುದಿಲ್ಲ. ಹಂಗಾಗೋದ್ರಿಂದ ನಮ್ಮನ್ನು ಯಾರೂ ನೆನ್ಪಿಟ್ಟುಕೊಳ್ಳೋದಿಲ್ಲ. ನೆನ್ಪಿಟ್ಟುಕೊಳ್ಳೋದಾದ್ರೆ ಏನಿರ್ತದೆ, ಅವ್ರ ತಂದೆ ತಾಯಿಗಳ ಅವ್ರ ಮಕ್ಕಳು ಏನ್ ಮಾಡ್ತಾರೆ, ಒಂದು ಫೋಟೋ ಹಾಕಿಟ್ಟಿರ್ತಾರೆ, ಅವ್ರದ್ದೊಂದು ಫೋಟೋ. ಮುಂದೆ ಬರುವಂತ ಜನರೇಷನ್ ಅವ್ರು ಕೇಳಿದ್ರೆ ಇವ್ರು ಯಾರೋ ಗೊತ್ತಿಲ್ಲ ನಮಗೆ, ಇವ್ರು ಯಾರೋ ನಮ್ಮ ಅಪ್ಪಂದಿರು ಯಾರೋ ಹಾಕಿ ಇಟ್ಟಿದ್ದಾರೆ, ಆ ಫೋಟೋ ಹಂಗೆ ಇದೆ ಅಂತ. ಅಂದ್ರೆ ಅದು ಕೂಡ ಗೊತ್ತಿರೋದಿಲ್ಲ ಮುಂದಿನ ಜನರೇಷನ್, ಮರ್ತೋಗ್ಬಿಡ್ತದೆ. ಈಗ ನೋಡ, ಈಗಿನವ್ರು ಯಾರು ಹೀರೋಗಳಾಗ್ಲಿ, ಪಾಪ್ ಸ್ಟಾರ್ಸ್ ಆಗಲಿ, ರಾಕ್ ಸ್ಟಾರ್ಸ್ ಆಗಲಿ, ಉಳಿದ ಯಾವುದೇ ಸ್ಟಾರ್ ಆದರೂ ಕೂಡ ಎಲ್ಲಿವರೆಗೆ ನೆನಪಿರ್ತಾರೆ ಅವರು? ಇನ್ನೊಬ್ಬ ಯಾವನಾರ ಸ್ಟಾರ್ ಅವನಕ್ಕಿಂತ ಹೆಚ್ಚಿಗೆ ಬಂದಂದ್ರೆ ಇನ್ನು ಮೊದಲಿರೋ ಸ್ಟಾರ್ ಎಲ್ಲ ಆ ಸ್ಟಾರಿನ ಒಂದು ಮಹತ್ವ ಕಳೆದು ಹೋಗ್ಬಿಡ್ತದೆ, ಮರ್ತು ಹೋಗ್ಬಿಡ್ತದೆ. ಹಿಂದೆ ಆಗಿನ ಟೈಮ್ನಲ್ಲಿ ಯಾರ್ಯಾರೋ ದೊಡ್ಡ ದೊಡ್ಡ ಹೀರೋಗಳಿದ್ರು ಅವರೆಲ್ಲ ಮರ್ತು ಹೋಗಿದ್ದಾರೆ. ಈಗಿನವ್ರು ಯಾರು ಅವರು ಹೀರೋ ಅಂದ್ರೆ ಅವ ಯಾರು ಅಂತ ಕೇಳುವಂತ ಪರಿಸ್ಥಿತಿ ಇದೆ. ಕ್ರಮೇಣ ಮುಂದೆ ಈಗಿರುವಂತ ಹೀರೋಗಳ ಹೆಸರನ್ನು ಮರ್ತು ಹೋಗ್ಬಿಡ್ತದೆ. ಜನ ಟೈಮ್ ಅನ್ನೋದು ಏನೈತೆ ಅದೆಲ್ಲ ಎಲ್ಲದನ್ನು ಅಳಿಸಿ ಹಾಕಿಬಿಡ್ತದೆ ಅಂತ. ಕಾಲಾಯೇ ತಸ್ಮಹೇ ನಮಃ ಅಂತ. ಕಾಲ ಎಲ್ಲವನ್ನು ಅಳಿಸಿ ಹಾಕ್ತತಿ. ಕಾಲ ಈ ಜಗತ್ತಿನ ಎಲ್ಲ ವಿಷಯಗಳೇನದಾವಲ್ಲ ಅದನ್ನ ನಷ್ಟ ಮಾಡ್ತದಂತ, ಮರಿಸಿಬಿಡ್ತತಿ. ಮತ್ತ ಸ್ಮೃತಿ ಜ್ಞಾನಾರಪೋಹನಂ ಚ ಸರ್ವೈರ ವೇದೋ ಅಹಮೇವ ವೇದೋ ವೇದಾಂತ ಕೃತ್ ಏವ ವಿದೇಹ ಚಾಂ. ಬ್ರಹ್ಮಸಹಿತದಲ್ಲಿ ಇನ್ನೊಂದು ಕಡೆ ಹೇಳ್ತದೆ, ನಾನು ನೆನಪು ಕೊಡುವವನು ನಾನು, ಅದನ್ನು ಮರೆಸುವವನು ನಾನು ಅಂತ ಹೇಳ್ತಾರೆ ಭಗವಾನ್. ಅಂದರೆ ನಾನೇ ಕಾಲ ಅಂತ ಹೇಳ್ತಾರೆ ಭಗವಾನ್, ನಾನೇ ಕಾಲ ಅಂತ. ಹಂಗ 17 ಲಕ್ಷ ವರ್ಷಗಳ ಹಿಂದೆ, ಮ್ಯಾಕ್ಸಿಮಮ್ 17-18 ಲಕ್ಷ ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ, ನಡೆದಿರುವಂತ ರಾಮ ಬಂದಿರುವಂತ ಕತೆ ಇವತ್ತಿನವರೆಗೂ ನಮಗೆ ನವನವಾಯಮಾನವಾಗಿ ಕಾಣಿಸ್ತದೆ. ಹೊಸ ಕಥೆಯಾಗೇ
ಕೇಳಿಸ್ಕೊಳ್ತೇವೆ. ಇದು ಹಿಸ್ಟ್ರಿ, ಇದು ಇತಿಹಾಸ. 18 ಲಕ್ಷ ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಇವತ್ತಿನವರೆಗೂ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇವೆಲ್ಲ ಇತಿಹಾಸಗಳು, ರಾಮಾಯಣ ಮಹಾಭಾರತ ಇವೆಲ್ಲ ಇತಿಹಾಸಗಳು. ಆದರೆ ಇದನ್ನು ನಮ್ಮನ್ನು ಆಳಿದಂತ ಏನು ಜನರಿದಾರಲ್ಲ, ಅವರು ನಮ್ಮನ್ನ ಈ ವಿಷಯದಿಂದ ದೂರ ಕರ್ಕೊಂಡು ಹೋದ್ರು. ಇದು ಇತಿಹಾಸ ಅಲ್ಲ, ಮಕ್ಕಳಿಗೆ ಹೇಳುವ ಕಟ್ಟುಕತೆಗಳು, ದಂತಕಥೆಗಳು, ಸುಳ್ಳು ಕಥೆಗಳು ಅಂತ. ಇವೆಲ್ಲ ಸುಳ್ಳಲ್ಲ, ನಿಜವಾಗಲೂ ನಡೆದಿರುವಂಥವು, ನಡೆದಿರುವಂಥ ಘಟನೆಗಳು. ನಾವು ಇವಾಗ ನೋಡಿ, ರಾಮನ ಕಥೆಗಿಂತ ಕೃಷ್ಣನ ಕಥೆಗಳೇನದವಲ್ಲ, ಕೃಷ್ಣನಿಗಿಂತಲೂ ರಾಮ ಎಲ್ಲರಿಗೂ ಅಪಾಯಮಾನ. ಯಾಕಂದ್ರೆ ಕೃಷ್ಣ ಭಗವಾನ್ ತತ್ವವನ್ನ ಸಾರ್ತಾರ, ಕೃಷ್ಣ ತತ್ವವನ್ನು ಸಾರ್ತಾರ. ಹಂಗಾಗುವುದರಿಂದ ಅದು ನಮ್ದಕ್ಕಿಂತ ಮೇಲ್ಮಟ್ಟದಲ್ಲಿರುವುದರಿಂದ ಅದು ನಮ್ಗೆ ನಿಲುಕಲಿಕ್ಕೆ ಒಂದು ಸ್ವಲ್ಪ ಕಠಿಣ ಆಗಿ ಭಾಷವಾಗ್ತದೆ. ರಾಮ ಹಂಗಲ್ಲ. ರಾಮ ಏನಾಗ್ತಾನೆ, ರಾಮ ನಿಮ್ಮ ಹಂಗೇನೆ ಅಪ್ಪ ಅಮ್ಮಂದಿರ ಮೂಲಕ ಬರ್ತಾರೆ. ಅವರು ಸ್ವತಃ ಮರ್ಯಾದಾ ಪುರುಷೋತ್ತಮ, ಮರ್ಯಾದೆಯನ್ನ ಮಾಡೆಲ್ ಆಗಿ, ಮಾದರಿಯ ವ್ಯಕ್ತಿಯಾಗಿ ನಿರ್ಮಾಣ ಮಾಡ್ತಾರೆ. ಅವರು ಜೀವನ ಮಾಡೋದಾದ್ರೆ, ಮನುಷ್ಯ ಜೀವನ ಮಾಡೋದಾದ್ರೆ ನಾವು ಹೀಗೇನೆ ಇರಬೇಕು ಅನ್ನುವಂಥದ್ದು ಒಂದು ಮಾಡೆಲ್ ಆಗಿ ತೋರಿಸ್ತಾರೆ. ಅವ್ರು ನಿಮ್ಮ ನಡುವೆ, ನಮ್ಮ ಆಸ್ಪಾಸ್ನಲ್ಲೇನೆ ಇರುವಂಗ ಭಾಸ ಆಗ್ತದೆ. ಮತ್ತೆ ತಂದೆ ತಾಯಿಗಳಿಗೆ ಕೊಡುವಂತ ರೆಸ್ಪೆಕ್ಟು, ಫ್ಯಾಮಿಲಿಯಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ನಾನು ನಡ್ಕೊಳ್ಬೇಕು ಫ್ಯಾಮಿಲಿ ಜೊತೆಗೆ ಅನ್ನುವಂಥದ್ದು ಪ್ರತಿಯೊಂದು. ಫ್ಯಾಮಿಲಿ ಒಂದೇ ಅಲ್ಲ, ಈವನ್ ಕಾಡಿನಲ್ಲಿ ಇರ್ಬೇಕಾದ್ರೂ ಕೂಡ ಕಾಡು ಮೃಗಗಳಾಗಲಿ, ಮರಗಳಾಗಲಿ, ಪಕ್ಷಿಗಳಾಗಲಿ, ತರುಲತೆಗಳಾಗಲಿ, ನದಿಗಳಾಗಲಿ, ಪರ್ವತಗಳಾಗಲಿ, ಪತ್ತರ ಅಂದ್ರೆ ಕಲ್ಲುಗಳಾಗಲಿ, ಮಣ್ಣಾಗಲಿ, ಅದನ್ನ ಯಾವ ರೀತಿ ನಾವು ಪೂಜಿಸ್ಬೇಕು, ಯಾವ ರೀತಿ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನ ಸ್ವತಃ ರಾಮ ನಮಗೆ ಕಲಿಸ್ತಾರೆ. ಹಂಗಾಗೋದ್ರಿಂದ ರಾಮ ನಮಗೆ ಏನಾಗ್ತದೆ, ಅಭಿಮಾನ ಪೂರ್ವಕವಾಗಿ ನಮ್ಗೆ ಅಪಾಯಮಾನ ಆಗ್ತಾರೆ. ಹೀಗೆ ರಾಮ ಎಲ್ಲ ಕಡೆಗೂ, ಪ್ರಪಂಚಾದ್ಯಂತ ಎಲ್ಲ ಕಡೆಗೂ ರಾಮ ಜಗತ್ ಪ್ರಸಿದ್ಧರಾಗಿದ್ದಾರೆ. ಜಗತ್ ಪ್ರಸಿದ್ಧರಾಗಿದ್ದಾರೆ ಅಷ್ಟೇ ಅಲ್ಲ, ಈ ಇಡೀ ಜಗತ್ತು ರಾಮನ ಒಂದು ಅಧೀನದಲ್ಲಿ ಇತ್ತು ಅನ್ನೋದಕ್ಕೆ ಅನೇಕ ದೇಶಗಳಲ್ಲಿ ಇವತ್ತಿನವರೆಗೂ ನೋಡಿ, ಇಂಡೋನೇಷ್ಯಾದಲ್ಲಿ ರಾಮ ಕ್ಯಾಂಡಿ ಅಂತ ಕತೆ ಮಾಡ್ತಾರೆ. ರಾಮ ಕ್ಯಾಂಡಿ ಅಂದ್ರ ಕೀರ್ತಿ ಅಂತ, ರಾಮನ ಕೀರ್ತಿ ಅಂತ. ಅಲ್ಲೇ ರಾಮನು ಅನೇಕ ನಾಟ್ಯಲೀಲಗಳನ್ನು ಮಾಡ್ತಾರೆ. ನಾಟ್ಯಲೀಲ ಅಂದ್ರೆ ನಾಟಿಕಾ ರೂಪದಲ್ಲಿ ನಾಟ್ಯಲೀಲಗಳನ್ನು ಮಾಡ್ತಾರೆ. ಸುಂದರವಾದಂತಹ ವೇಷಭೂಷಣಗಳು, ರಾಮನ ವೇಷಭೂಷಣ. ಆಕ್ಚುಲಿ ಇಂಡೋನೇಷ್ಯಾ ಈಗ ಮುಸಲ್ಮಾನ್ ಕಂಟ್ರಿ ಆಗೈತೆ, ಆದ್ರೂ ಕೂಡ ಮುಸ್ಲಿಮ್ರಾದ್ರೂ ಕೂಡ ಏನತಿ, ಅವ್ರು ಏನ್ ಮಾಡ್ತಾರೆ, ರಾಮನ ಕಥೆಗಳನ್ನು ಕೇಳ್ಕೊಳ್ತಾರೆ, ನಾಟಕಗಳನ್ನ ಆಡ್ತಾರೆ, ರಾಮನ ಮರೆಯುವುದಿಲ್ಲ ಅಂತ. ಮಲೇಷ್ಯಾದ ಅಧ್ಯಕ್ಷರಾಗ್ತಾರಲ್ಲ, ಮಲೇಷ್ಯಾ ದೇಶದ ಅಧ್ಯಕ್ಷರಾಗ್ಲಿ ಅಥವಾ ಪ್ರಧಾನಿಗಳಾಗ್ಲಿ ಆಗೋದಾದ್ರೆ, ಅವರು ಶಪಥ ತಗೊಳ್ಳೋದಾದ್ರೆ ಯಾರ ಮೂಲಕ ಶಪಥ ತಗೊಳ್ತಾರೆ ಅಂದ್ರೆ ರಾಮನ ಪಾದಕಗಳನ್ನ ಮಾಡಿಟ್ಟಿದ್ದಾರಲ್ಲೇ. ಆ ರಾಮನ ಪಾದಕಗಳನ್ನ ತಲೆ ಮೇಲೆ ಭರತ್ ಹೆಂಗ್ ಹೊತ್ಕೊಂಡ್ಬರ್ತಾರೆ ಆ ರೀತಿ ಹೊತ್ಕೊಂಡ್ಬಂದು ಆ ಪಾದಗಳನ್ನ ಮುಟ್ಟುವುದರ ಮೂಲಕ ಅವ್ರೇನತಿ ಅಲ್ಲಿ ಶಪಥ ಮಾಡ್ತಾರೆ. ನಾನು ರಾಮನ ಪಾದಕಗಳನ್ನು ಮುಟ್ಟುವುದರ ಮೂಲಕ ನಾನು ಶಪಥವನ್ನ ಮಾಡುತ್ತೇನೆ, ಏನಾದ ಈ ದೇಶವನ್ನು ನಾನು ಆಳ್ಬೇಕಾದ್ರೆ, ಈ ದೇಶದ ಒಂದು ಸೇವೆ ಮಾಡ್ಲಿಕ್ಕೆ ನಾನು ಈ ಸೇವಕನಾಗಿ ದುಡಿತೀನಿ ಅನ್ನುವಂಥದ್ದನ್ನ ಅವರು ಒಪ್ಕೊಳ್ತಾರೆ. ಅವರು ಈಗ ನೋಡಿದ್ರೆ ಮುಸ್ಲಿಂ ರಾಷ್ಟ್ರ, ಆದ್ರೂ ಕೂಡ ಇವತ್ತಿನವರೆಗೂ ಆ ಪದ್ಧತಿಯನ್ನ ಹಾಗೆ ಇಟ್ಕೊಂಡಿದ್ದಾರೆ. ಇನ್ನು ಅರಬ್ ಕಂಟ್ರಿ ಒಳಗೆ ಮೊನ್ನೆ ನಾವು ನೋಡಬೇಕಾದ್ರೆ ಒಂದು ಗುಡಿ ಅಲ್ಲಿ ಅರಬ್ ಕಂಟ್ರಿಯಲ್ಲೇ ಅಗಿತಾ ಇರ್ಬೇಕಾದ್ರೆ ರಾಮನ ಒಂದು ಮೂರ್ತಿಗಳು, ಶಿಲಾ ಶಾಸನಗಳು ಎಲ್ಲ ಸಿಕ್ಕಿದಾವು ಅರಬ್ ಕಂಟ್ರಿ ಒಳಗೆ. ಇನ್ನು ಜಪಾನ್ನಲ್ಲಿ 2 ವರ್ಜನ್ ರಾಮಾಯಣ ನಡೀತದೆ, ಬೇರೆ ಬೇರೆ. ಜಪಾನ್ನಲ್ಲಿ ಕೂಡ ಅವರು ರಾಮಾಯಣನ ಪಠಿಸ್ತಾರೆ ಇವತ್ತಿನವರೆಗೂ. ಇರಾಕಿನಲ್ಲಿ ಸೀತಾರಾಮರ ಕೆತ್ತಿರುವಂತ ಅನೇಕ ಶಿಲ್ಪಕಲೆಯಿಂದ ಕೂಡಿರುವಂತ ಕೇವುಗಳದಾವು. ಕೇವ್ ಅಂದ್ರೆ ಗವಿಗಳಲ್ಲಿ ಕೆತ್ತಿರುವಂತ ಶಿಲೆಗಳಲ್ಲಿ ಕೆತ್ತಿರುವಂತ ಮೂರ್ತಿಗಳು ಇವತ್ತಿನವರೆಗೂ ಸಿಗ್ತಾ ಇದಾವೆ. ಸೀತಾರಾಮ್, ಲಕ್ಷ್ಮಣ್, ಹನುಮಾನನ ಪ್ರತಿಯೊಂದು ಶಿಲ್ಪಗಳು ಅಲ್ಲಿ ಸಿಗ್ತಾ ಇದಾವೆ. ಆಕ್ಚುಲಿ ಅದು ಇರಾನ್, ಇರಾಕ್ ಅಂತ ಕರಿತೀವಲ್ಲ, ಇರಾನ್ ಮತ್ತು ಇರಾಕ್ ಅನ್ನೋದು ಮತ್ತೆ ಈಜಿಪ್ಟ್ ಅನ್ನೋದು. ಈಜಿಪ್ಟ್ ಅನ್ನೈತಲ್ಲ, ಈಜಿಪ್ಟ್ ಅಂದ್ರೆ ಐಗುಪ್ತ ಅಂತ. ಈಜಿಪ್ಟ್ ಅಂದ್ರೆ ನೀಲ ನದಿ ಹರಿತಾ ಇತ್ತು, ಈಗ ಅದಕ್ಕೆ ನೈಲ್ ನದಿ ಅಂತಾರ.
ನೈಲ ನದಿಯ ಆಸ್ಪಾಸ್ನಲ್ಲಿ ಬೆಳೆದಿರುವಂತ ನಾಗರಿಕತೆಗಳಿಗೆ, ಸಿವಿಲೈಸೇಷನ್ಗೆ ಐಗುಪ್ತ ಅಂತ ಕರಿತಿದ್ರು ಅವಾಗ. ಈಗ ಅದನ್ನು ಈಜಿಪ್ಟ್ ಅಂತ ಕರೀತಾರೆ. ಈಜಿಪ್ಟ್ ಅಂತ ಕರೀತಾರೆ. ಈಗ ಇರಾನ್, ಇರಾಕ್ ಏನದವಲ್ಲ ಅವು ಮೊದಲು ಮೆಸೊಪೊಟೇಮಿಯಾ ಅಂತ ಕರೀತಿದ್ರು. ಆ ನಂತರ ಇವರು ಕ್ರಿಶ್ಚಿಯನ್ರ ನಂತರ ಏನೈತಿ ಇವರ ಮುಸ್ಲಿಮ್ಸ್ ಆ ದೇಶವನ್ನು ಆಕ್ರಮಣ ಮಾಡಿದ್ರು. ಇವಾಗೆಲ್ಲ ಮುಸಲ್ಮಾನ ರಾಷ್ಟ್ರಗಳಾಗಿದ್ದವು. ಅದಕ್ಕಿಂತ ಮೊದಲ, ಮೆಸೊಪೊಟೇಮಿಯಾಕ್ಕಿಂತ ಮೊದಲು ಆ ಏರಿಯಾ ಸುಮೇರಿಯನ್ ಅಂತ, ಸುಮೇರು ದೇಶ ಅಂತ ಕರೀತಿದ್ರು. ಅಲ್ಲೇ ಸುಮೇರಿಯನ್ನರು ಇರ್ತಾ ಇದ್ರು. ಸುಮೇರು ಅಂದ್ರೆ ಸುಮೇರು ಪರ್ವತ ಇರುವಂತ ಸ್ಥಾನ ಅನ್ನುವಂಥದ್ದು ಒಂದು. ಸುಮೇರು ಪರ್ವತ ಆ ಜಾಗದಲ್ಲಿ ಇತ್ತು ಅಂತ. ಅದು ಅಗದಿ ಫಲವತ್ತಾದ ಭೂಮಿಯಾಗಿತ್ತು ಆ ಟೈಮ್ನಲ್ಲಿ. ಈಗ ಅದು ಏನೈತೆ ಡೆಸರ್ಟ್ ಲ್ಯಾಂಡ್ ಆಗಿ ಪರಿವರ್ತಿತಗೊಂಡದು. ಇದು ಇರಾನ್, ಇರಾಕದ್ದಾಗಿ. ಇನ್ನ ಇಟಲಿ ರಾಜಧಾನಿ ಏನು? ರೋಮ್ ಅಲ್ವಾ? ರೋಮ್ ಅನ್ನೋದು ಶಬ್ದ ಹೆಂಗ್ ಬಂದದಂದ್ರ ರಾಮ ಅನ್ನುವಂಥ ಶಬ್ದದಿಂದ ಬಂದದ್ದು. ಹೆಂಗಪ್ಪ ಅಂತಂದ್ರ, ಈಗ ನೋಸ್ ಅಂದ್ರೆ ಏನು? ನೋಸ್ ಅಂದ್ರ ನಾಸಿಕ ಅಥವಾ ಮೂಗು ಅಂತ. ನೋಸ್ ನೋಸ್ ಅನ್ನೋ ಶಬ್ದ ಕೂಡ ಸಂಸ್ಕೃತ ಶಬ್ದ. ಅದೇನತಿ ಇಂಗ್ಲಿಷ್ಗೆ ಹೋಗಿದೆ, ಅದು ಕರೆಕ್ಟಾ? ನೋಸ್. ಈಗ ನಾಸಿಕ್ ಅಂತ ಹೆಂಗ, ನೋಸ್ ಅನ್ನು ನಾಸಿಕ್ ಅಂತ ಹೆಂಗ್ ಕರಿತೀವಿ, ಹಂಗ ರೋಮ್ ಅನ್ನುವಂಥದ್ದು ರೋಮ್ ರಾಮ್ ಇದ್ದು ರಾಮ್ ರೋಮ್ ಆಗಿದೆ. ಇವತ್ತಿನವರೆಗೆ ಅಲ್ಲೇ ರೋಮ್ನಲ್ಲಿ ಕೂಡ ಅನೇಕ ಮಂದಿ ರಾಮ್ ಭಕ್ತರು ಇವತ್ತಿಗೂ ಉಂಟು. ಇನ್ನ ರಷ್ಯಾಕ್ಕೆ ಹೋದ್ರೆ, ರಷ್ಯಾದಲ್ಲಿ ಒಂದು ನದಿ ಹೆಸರು ಐತಿ, ಸೀತಾ ನದಿ ಅಂತಾನೂ ಐತಿ ಹೆಸರು ಇವತ್ತಿನವರೆಗೆ. ಆಕ್ಚುಲಿ ಪ್ರಭುಪಾದ ಒಂದ್ ಕಡೆಗೆ ಬರೀತಾರೆ, ಕೈಕ ದೇಶ ಅಂತ ಅಂದ್ರೆ ಕೈಕೇಯ ಆ ದೇಶದ ರಾಜಕುಮಾರಿ. ಕೈಕ ರಾಜ ಇರುವಂತ ದೇಶ ಯಾವುದಪ್ಪ ಅಂದ್ರೆ ಆಕ್ಚುಲಿ ಈಗಿನ ರಷ್ಯಾ ಭೂಭಾಗಗಳನ್ನ, ರಷ್ಯಾದ ಭೂಭಾಗ ಏನಿದಲ್ಲ ಅದು ಯಾವಾಗ ಕೈಕ ದೇಶ ಆಗಿತ್ತು ಅಂತ. ಕೈಕೇಯ ಆ ದೇಶದ ರಾಜಕುಮಾರಿ. ಭರತ್ ಏನಂತೆ ಅಲ್ಲಿ ಹೋಗಿದ್ದ ಸ್ವಲ್ಪ ದಿವಸವರೆಗೆ ಅಂತ. ಅಂದ್ರೆ ರಾಮ ಕಾಡಿಗೆ ಹೋಗೋಕ್ಕಿಂತ ಮೊದಲ ಅಲ್ಲಿಂದ ಬರ್ಬೇಕಾದ ಗೊತ್ತಿರ್ಲಿಲ್ಲ, ಅವ್ನು ಕರೆಸಿಲ್ಲ. ಯಾರು? ಕೈಕೇಯಿ ಭರತನ್. ಅದಕ್ಕ ನೋಡಿ, ಕೈಕ ದೇಶ ಆಕ್ಚುಲಿ ಇವಾಗಿನ ರಷ್ಯಾ ಮತ್ತೆ ಈ ರೀತಿ ಆ ದೇಶ ರಷ್ಯಾ ಇತ್ತು ಅಂತ. ರಷ್ಯಾ ದೇಶದ ರಾಜಕುಮಾರಿ ಕೈಕೇಯಿ ಆಗಿದ್ಲು. ಹಿಂಗ ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಆವಾಗಿನ ಹೆಸರಿನಿಂದ ಕೂಡ್ಕೊಂಡಿದ್ವು. ಈಗ ಮಾರಿಸಸ್ ಅನ್ನೋದೈತಲ್ಲ, ಅದು ಮರೀಚ ಹೋಗಿ ರಾಮನ ಬಾಣದಿಂದ ಹೊಡೆತಕ್ಕ ಮರೀಚ ಹೋಗಿ ಆ ದ್ವೀಪದಲ್ಲಿ ಬಿದ್ದಿದ್ದ. ಅದಕ್ಕೆ ಇವತ್ತಿಗೆ ಆ ದ್ವೀಪಕ್ಕೆ ಮಾರಿಸಸ್ ಅಂತ ಕರೀತಾರೆ. ಮರೀಚ ಬಿದ್ದಿದ್ದ ಸಲುವಾಗಿ ಅದಕ್ಕೆ ಮಾರಿಸಸ್ ಅಂತ ಕರೀತಾರೆ. ಇನ್ನ ಈ ಕಾಂಬೋಡಿಯಾ ಪ್ರಾಂತ್ಯದ ಅಲ್ಲೇ ಕೌಂಡಿನ್ಯ ಅನ್ನೋ ರಾಜ ಹೋಗಿ ಆಳಿದ, ಅಲ್ಲಿ ಕೂಡ ರಾಮಾಯಣದ ಅನೇಕ ಉಲ್ಲೇಖಗಳದಾವು. ಅದು ಕಾಂಬೋಜ್ ಪ್ರಾಂತ್ಯ ಅಂತ ಕರಿತಿದ್ರು. ಇನ್ನು ಸಿಂಗಾಪುರಕ್ಕ ಅವಾಗಿನ ಟೈಮ್ನಲ್ಲಿ ಸಿಂಹಪುರಿ ಅಂತ ಕರಿತಿದ್ರು. ಸಿಂಹಪುರಿ ಅಂತ, ಸಿಂಹಪುರಿ ಕಾಂಬೋಜ್ ಪ್ರಾಂತ್ಯ. ಈ ಮಲಯ ದೇಶ ಅಂತ ಕರಿತಿದ್ರು, ಮಲಯ ದೇಶ ಅಂತ. ಈಗ ಬ್ರಹ್ಮ ದೇಶ ಅಂತ ಕರಿತಿದ್ರು. ಅದನ್ನ ಈಗ ಏನೈತಿ ಮ್ಯಾನ್ಮನ್ನರ್ ಅಂತ ಕರೀತಾರೆ. ಹಿಂಗ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಹೆಸರುಗಳು ಉಂಟು. ಅದನ್ನ ಏನೈತಿ ಈಗಿನ ಟೈಮಿಗೆ ಹೊಂದುವಂತ ದೇಶದ ಹೆಸರುಗಳು ಈಗಿದವು. ಅಂದ್ರ ರಾಮಾಯಣ ಇಡೀ ಜಗತ್ತಿನ ಒಂದು ಮ್ಯಾಪನ್ನ ಕೊಡ್ತದ. ರಾಮಾಯಣ ಇಡೀ ಜಗತ್ತಿನ ಒಂದು ಮ್ಯಾಪನ್ನು ಕೊಡ್ತದೆ. ಮ್ಯಾಪ್ ಅಂದ್ರೆ ನಕಾಶೆಯನ್ನು ಕೊಡ್ತದೆ. ರಾಮಾಯಣ ಎಲ್ಲಾ ಕಡೆಗೂ ಜನಮಾನಸದಲ್ಲಿ ತುಂಬಿ ತುಳುಕಿದೆ ಅಂತ. ನೋಡ್ರಿ, ರಾಮಾಯಣ ಬರೇ ಇತಿಹಾಸಕ್ಕೆ ಅಷ್ಟ ಸಂಬಂಧಪಟ್ಟಿದ್ದಲ್ಲ, ಎಮೋಷನ್ಗೂ ಜೊತೆಗೂಡಿದ್ದದ. ಅನೇಕ ಜನರ ಎಮೋಷನ್ ಜೊತೆಗೆ ಅದು ಕೂಡಿಕೊಂಡಿದೆ. ಹೇಗಪ್ಪ ಅಂದ್ರ ನೋಡಿ, ರಾಮದೇವರ ಮಂದಿರಗಳು ಅಯೋಧ್ಯದಲ್ಲಿ ಕಟ್ಟಬೇಕಾದಾಗ ಅನೇಕ ಪತ್ನಿ ಒಂದ್ ಕಡೆಗೆ ಇದು ಸ್ಟೋರಿ ಬರ್ತದ. ಒಬ್ಬಳು ಪತಿಗೆ ಹೇಳ್ತಾ ಇದ್ದಾಳೆ, ನೀವು ರಾಮನ ಸೇವಕ್ಕಾಗಿ ಹೋಗ್ತಾ ಇದ್ದೀರಿ, ದಯವಿಟ್ಟು ನನ್ನ ಕುಂಕುಮನ ಅಳಿಸಿ ಹೋಗಿ ಅಂತ. ನಾನು ನಗ್ತಾ ಹೇಳ್ತಾ ಇದ್ದೀನಿ, ನನ್ನ ಕುಂಕುಮ ಅಳಿಸಿ ಹೋಗಿ, ಯಾಕಂದ್ರೆ ನೀವು ವಾಪಸ್ ಬರ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ವಾಪಸ್ ಬರ್ಲಿಕ್ಕಿಲ್ಲ, ರಾಮನಿಗಾಗಿ ನಿಮ್ಮ ಪ್ರಾಣವನ್ನೇ ನೀವು ಕೊಡಬಹುದು. ಈ ರೀತಿ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಒಳಗೆ ಅವ್ರ ತಲೆಗೆ ಪಗಡಿ ಕಟ್ತಿದ್ರು. ಅವ್ರು ಫಸ್ಟ್ ಪಗಡಿ ಕಟ್ಟೋದು ಅಂದ್ರೆ ರುಮಾಲ್ ಕಟ್ತಿದ್ರು. ಅವ್ರು ಹೇಳಿದ್ರು, ರಾಮನ ಮಂದಿರ ಆಗರವರೆಗೂ ನಾವು ಪಗಡಿ ಕಟ್ಟುವುದಿಲ್ಲ ಅಂತ. 500 ವರ್ಷಗಳಿಂದನೂ ಅವ್ರ ಮನೆತನದೊಳಗೆ ಯಾರು ಅವ್ರ ಪಗಡಿ ಸುತ್ತುವುದಿಲ್ಲ.
ಯಾವಾಗ ಮಂದಿರ ಆಯ್ತು ಅವತ್ತು ಅವರೆಲ್ಲರೂ ಪಗಡಿ ಸುತ್ತಿಕೊಂಡು ಬಂದ್ರಂತೆ. ಒಂದು ಫ್ಯಾಮಿಲಿ ಮಂಚದ ಮೇಲೆ ಮಲಗುವುದಲ್ಲ ನಾವು ರಾಮನ ಮಂದಿರ ಆಗುವವರೆಗೂ ಅಂತ. 500 ವರ್ಷದಿಂದನೂ ಅವ್ರ ಮನೆಯೊಳಗೆ ಮಂಚ ಅನ್ನೋದಿಲ್ಲ. ನೆಲದ ಮೇಲೆ ಸ್ಟ್ರಾ ಮ್ಯಾಟ್ನೊಳಗೆ ಅಂದ್ರೆ ಹುಲ್ಲಿನ ಕಡ್ಡಿಯ ಚಾಪಿ ಮೇಲೆ ಮಲಗ್ತಾರೆ. ಅಂದ್ರೆ ಪ್ರತಿಯೊಬ್ರು ಒಬ್ಬೊಬ್ರು ಸಾಧು ಅದಾರೆ. ಅವರು ರಾಮನ ಮಂದಿರ ಆಗುವವರೆಗೂ ನಾನು ಒಂಟಿ ಕಾಲಿನಲ್ಲಿ ನಿಂತ್ಕೊಳ್ತೇನೆ ಅಂತ. ಮತ್ತೊಂದು ಕಾಲು ಉಪಯೋಗ ಮಾಡೋದಲ್ಲ, ಒಂಟಿ ಕಾಲಿನಲ್ಲಿ ನಿಂತ್ಕೊಂಡೇ ನಿದ್ರೆ ಮಾಡಿದರು. ಮಲಗಿ ನಿದ್ರೆ ಮಾಡೋಂಗಿಲ್ಲ, ನಿಲ್ಕೊಂಡು ರಾಮನಾಮ ತಗೊಳ್ತಾರೆ. ಒಬ್ಬ ಸಾಧು ಹಗ್ಗನ ಮರಕ್ಕೆ ನೇತು ಹಾಕಿಕೊಂಡು ನಿಂತ್ಕೊಂಡೇ ಅಂದ್ರ ಮಲಗುವಂಥದ್ದು ರಾಮನಾಮ ಹೇಳ್ತಾ ಇದ್ರು. ಹಿಂಗ ಅನೇಕ ಮಂದಿ ಅನೇಕ ರೀತಿ ತಪಸ್ಯೆಗಳು, ಅನೇಕ ರೀತಿ ಎಮೋಷನಲಿ ಆ ರಾಮನ ಜೊತೆಗೆ ಕೂಡಿಕೊಂಡಿದ್ದು ಅದ. ಈ ರೀತಿ ರಾಮ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಹುದುಗಿ ಹೋಗಿದ್ದಾರೆ. ರಾಮ ಎಷ್ಟೊಂದು ಹುದುಗಿ ಹೋಗಿದ್ದಾರೆ ಅಂದ್ರೆ ನೋಡ್ರಿ, ನಾವು ಎಲ್ಲಿ ಹೇಳಿದ್ರೆ ಹೇ ರಾಮ ಅನ್ನುವಂಥ ಶಬ್ದ ಕೇಳ್ತದ, ರಾಮ ರಾಮ ಅಂತ. ಯಾಕಂದ್ರೆ ರಾಮಾಯಣ ವಾಲ್ಮೀಕಿ ಋಷಿಗಳು ಯಾವಾಗ ರಾಮಾಯಣ ಕೊಟ್ಟರು, ಆ ರಾಮಾಯಣ ಇಷ್ಟೊಂದು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರು ಬಿಟ್ಟುಬಿಟ್ಟಿದೆ. ಒಮ್ಮೆ ರಾಮ ಏನತಿ ಸೀತಾದೇವಿ ರಾವಣ ಹೊತ್ಕೊಂಡು ಹೋದ. ಇನ್ನೊಂದು ಹೇಳ್ಬೇಕಾಯ್ತು ನೀವು. ಆಕ್ಚುಲಿ ಇಟಲಿಗೆ ರಾಮನಿಂದ ರೋಮ್ ಅಂತ ಆಯ್ತು ಅಂತ. ಅದ್ರ ಅಪೋಸಿಟ್ ಒಂದು ಸಿಟಿ ಅದ. ಆ ಸಿಟಿ ಹೆಸರು ರೆವಿನ್ನಾ ಅಂತ ಕರೀತಾರೆ. ರೆವಿನ್ನಾ ಅಂದ್ರೆ ರಾವಣ ಅನ್ನುವಂಥದ್ದು ಶಬ್ದ ಈಗ ರೆವಿನ್ನಾ ಆಗಿದೆ ಅಂತ. ಓಕೆ, ಆಯ್ತು. ಅಲ್ಲಿಂದ ಈಗ ರಾಮ ಸೀತೆಯನ್ನು ಕಳ್ಕೊಂಡಿದ್ದಾರೆ, ರಾವಣ ಸೀತೆಯನ್ನು ತಗೊಂಡು ಹೋಗಿದ್ದಾರೆ. ರಾಮ ಕೇಳ್ತಾ ಇದ್ದಾರೆ ಪ್ರತಿಯೊಂದು ಬಳ್ಳಿ ಮರಗಳು, ತರುಲತೆಗಳು, ಪ್ರಾಣಿಗಳು, ಪಶು ಪಕ್ಷಿಗಳನ್ನು ಕೇಳ್ತಾ ಇದ್ದಾರೆ. ನನ್ನ ಸೀತೆ ಎಲ್ಲಿ ಹೋದ್ಲು, ಸೀತೆ 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 ಅಂತ ಎಲ್ಲ ಕಡೆ ಹುಡುಕ್ತಾರೆ. ಅಲ್ಲಿ ಮಹಾದೇವ ಮತ್ತು ಸತಿದೇವಿ, ಶಿವ ಮತ್ತು ಸತಿ ಅಂದ್ರೆ ಪಾರ್ವತಿಯ ಮೊದಲಿನ ಅವತಾರ ಅಂತ ಹೇಳ್ಬೋದು. ಸತಿದೇವಿ ಶಿವನ ಜೊತೆಗೆ ಬರ್ತಾ ಇದ್ದಾರೆ. ಇವ್ರು ನಿಮ್ಮ ಭಗವಾನ್. ಅವರು ರಾಮನಿಗೆ ಮಹಾದೇವ ನಮಸ್ಕಾರ ಮಾಡಿದರು, ದೂರದಿಂದಾನೆ ನಮಸ್ಕಾರ ಮಾಡಿದರು. ನಿನ್ನ ಆರಾಧ್ಯ ಭಗವಾನ್ ಈ ರೀತಿ ಪತ್ನಿ ಸಲುವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ, ಅದು ಹೇಗೆ ಸಾಧ್ಯ ಅಂತ ನಾನು ಟೆಸ್ಟ್ ಮಾಡ್ತೇನೆ ಅಂತ. ಸತಿದೇವಿ ಯಾರು? ಆಕ್ಚುಲಿ ಮಾಯಾದೇವಿ, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ದ ಮಾಯಾದೇವಿ. ಈಗ ನೋಡಿ, ಯಾರು ಮಾಯಾದೇವಿ ಎಷ್ಟೊಂದು ಅಟ್ರಾಕ್ಟಿವ್ ಅದಾಳ ಅಂತಂದ್ರೆ ನಮ್ಮನ್ನು ಸೋಲಿಸ್ಬಿಡ್ತಾಳೆ. ಈ ಪ್ರಭುಪಾದರು ಹೇಳ್ತಾರೆ ಮಾಯದ ಜೊತೆಗೆ ಯುದ್ಧ ಮಾಡೋದು ಅಂತ. ಮಾಯದ ಜೊತೆಗೆ ಯುದ್ಧ ಮಾಡ್ತಾ ನಾವು ಗೆಲ್ಲಬೇಕು ಅಂದ್ರೆ ಭಕ್ತಿ ಮಾಡೋದಂದ್ರೆ ಮಾಯದ ಜೊತೆಗೆ ಯುದ್ಧ ಮಾಡಿದಾಗ ನಾವು ಭಕ್ತಿ ಕಡೆಗೆ ಬರ್ತೇವೆ ಅಂತ. ಅಂದ್ರೆ ನಾವು 2 ಸ್ಟೆಪ್ ಇದಾವಂತೆ. ಒಂದು ಸ್ಟೆಪ್ ಎಲ್ಲಿರ್ತೀವಿ ಅಂದ್ರೆ ನಾವು ಇದ್ರ ಇಲ್ಲ ಮಾಯದೊಳಗಿರ್ತೀವಿ, ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಎಲ್ಲಿರ್ತೀವಿ, ಕೃಷ್ಣನ ಜೊತೆಗಿರ್ತೀವಿ ಅಂತ. ಕೃಷ್ಣನ್ ಬಿಟ್ರೆ ನಾವು ಮಾಯದ ಜೊತೆಗಿರ್ತೀವಂತ. ಇವೆರಡೇ ಇರೋದು. ಒಂದು ಹೆಜ್ಜೆ ಕಿತ್ತಿಟ್ರೆ ಕೃಷ್ಣನ ಹತ್ರ ಇರ್ಬೋದು, ಇಲ್ಲ ಕೃಷ್ಣನ್ ಬಿಟ್ರೆ ನಾವು ಮಾಯದಲ್ಲಿ ಬಿದ್ದಿದ್ದೀವಂತ. ಹಿಂಗೆ ಮಾಯಾದೇವಿಯಾದಂತ ಸತೀದೇವಿ ಏನ್ ಮಾಡ್ತಾಳೆ, ಸೀತಾದೇವಿಯ ಒಂದು ವಸ್ತ್ರಗಳನ್ನ ಸೀತಾದೇವಿ ಗತೆ ತನ್ನನ್ನು ಸಜಾವಟ್ ಮಾಡ್ಕೊಳ್ತಾಳೆ. ತನ್ನನ್ನು ಆ ರೀತಿ ಸೀತಾದೇವಿ ಗತೆ ಡ್ರೆಸ್ ಮಾಡಿಕೊಂಡು ರಾಮನ ಮುಂದೆ ಬಂದು ನಿಂತ್ಕೊಳ್ತಾಳೆ. ಅಂದ್ರೆ ರಾಮ ನನ್ನನ್ನು ಸೀತೆ ಅಂತಾನೋ ಒಪ್ತಾನೋ ಏನೋ ಅಂತ. ಅವಾಗ ರಾಮ ಹೇಳ್ದ, ಹೇ ಸತೀದೇವಿ, ಎಲ್ಲಿ ಶಂಭು? ಶಂಭು ಎಲ್ಲಿದ್ದಾನೆ, ಮಹಾದೇವ್ ಎಲ್ಲಿದ್ದಾನೆ ಅಂತ. ಈ ಸತೀದೇವಿಗೆ ನೋಡ ಒಂದು ನಮಗೆ ಗಡಿ ಬಿಡಿ ಆಯ್ತು. ನಾನು ಗುರುತಿಸಿದ ಅಂತ ಓಡಿ ಬಂದ್ಬಿಡ್ಲ ಅವಳು. ಓಡಿ ಬಂದ್ಲು, ಹೇ ಮಾತೆ, ಹೇ ತಾಯಿ ಅಂತ ಕೇಳಿದ್ರು ಅವರು. ರಾಮ ಶಿವಗ ಹೇಳಿದರು, ನೀನು ನನ್ನ ಭಗವಾನನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದೆ, ನಿನ್ನ ಜೊತೆಗೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಭಗವಾನನೇ ಹೇಳಿದ್ರು, ಹೇ ತಾಯಿ ಅಂತ ಕರೆದರು. ಆದ್ದರಿಂದ ನಿನ್ನನ್ನು ನನ್ನ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಹೋಗುವಂತ ಕಳಿಸ್ಬಿಟ್ರು ಅವರು. ಅವಾಗ ಸತೀದೇವಿ ತಾಳಲಾರ್ದನ ಅಗ್ನಿಹಾವತಿ ಆಗಿ ಹೋಗ್ಬಿಡ್ತಾಳೆ ಅವಳು. ಶಿವ ಯಾವಾಗಲೂ ರುಂಡಧಾರ
ರುಂಡಮಾಲನ ಕೊರಳಿನಲ್ಲಿ ಹಾಕೊಂಡಿರ್ತಾನೆ. ನಾವು ಹಿಂದಿನ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ವಿ. ನಾರದ ಮಹರ್ಷಿಗಳು ಒಂದು ಟೈಮ್ ಪಾರ್ವತಿ ದೇವಿ ಕೇಳ್ತಾರಂತೆ, ಏ ಪಾರ್ವತಿ, ಹೇ ಮಾತಾ ಪಾರ್ವತಿ, ಶಿವ ನಿನ್ನನ್ನು ಇಷ್ಟೊಂದು ಪ್ರೇಮಿಸ್ತಾರ ಅಥವಾ ಪ್ರೀತಿಸ್ತಾರ ಅಂತ ಕೇಳಿದ್ರು. ಹೋ ನನ್ನ ಬಿಟ್ಟು ಇನ್ನು ಯಾರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಅಂತ, ಅವ್ರು ಅಷ್ಟೊಂದು ಪ್ರೇಮಿಸ್ತಾರ ನನ್ನ. ಹೌದಾ, ಸರಿನಾ? ಹೌದು. ನೀವು ಹಾಗಾದ್ರೆ ಒಂದು ಪ್ರಶ್ನೆ ಕೇಳು ಹೋಗಿ ಅಂತ ಕೇಳು. ಶಿವ ಕೊರಳಲ್ಲಿ ಹಾಕೊಂಡಿರುವಂತ ರುಂಡಗಳು ಯಾರು ಅಂತ ಕೇಳುವಂತೀನಿ. ಹೌದಾ, ಹೋಗಿ ಕೇಳಿದ್ನು. ಶಂಭು, ನಾನೊಂದು ಪ್ರಶ್ನೆ ಕೇಳಲಿ, ಕೇಳು ಗೌರಿ, ಕೇಳು. ನಿನ್ನ ಬಿಟ್ಟು ಮತ್ತೆ ಇನ್ಯಾರು ಕೇಳಲಿಕ್ಕೆ ಸಾಧ್ಯ ನನಗೆ? ಕೇಳ. ಹೌದು, ಕೇಳು. ನಿಮ್ಮ ಕೊರಳಲ್ಲಿ ಹಾಕೊಂಡಿರುವಂತ ಈ ರುಂಡ ಅಂದ್ರೆ ರುಂಡಮಾಲ ಅಂದ್ರೆ ಇವು ಸ್ಕಲ್ ಬುರುಡೆಗಳು ಯಾರು ಅವು ಅಂದ. ಈ ವಿಷಯ ನಿನಗೆ ಈ ವಿಷಯ ಕೇಳಬೇಡ, ನೀನು ಇದನ್ನ ಬಿಟ್ಟು ಬೇರೆ ಎಲ್ಲ ಕೇಳೋ ಅಂದ. ಹೇ ಶಿವ, ನೀವು ವಚನ ಕೊಟ್ಟಿದ್ದೀರಿ, ನನ್ನ ಪ್ರಶ್ನೆಗೆ ಉತ್ತರ ನೀವು ಕೊಡ್ತೀವಂತ. ಹಾಗಾದ್ರೆ ಕೇಳಿಸ್ಕೊ ಅಂತ. ನೀವು ಕೇಳಿಸಿಕೊಳ್ಳುವಂತ ಒಂದು ಇದು ಇತ್ತಂದ್ರೆ ಕೇಳಿಸ್ಕೊಂತ. ಅವಾಗ ಅವ್ರು ಹೇಳ್ತಾರೆ, ಈ ರುಂಡಗಳು ಏನದವಲ್ಲ ಎಲ್ಲವೂ ನಿನ್ನವೇ. ಇಷ್ಟೊಂದು ರುಂಡಗಳು ನನ್ನವ, ಅದೇ ಹೇಗೆ ಅಂತ. ಅನೇಕ ಜನ್ಮಗಳು, ಅನೇಕ ಒಂದು ಇದರೊಳಗೆ ನೀನು ಮಾಡಿರುವಂಥ ಅಪರಾಧಗಳಿಂದಾಗಿ ನೀನು ನಿನ್ನ ಶರೀರವನ್ನು ತ್ಯಾಗ ಮಾಡಿದೆ. ಆದರೂ ಕೂಡ ನಾನು ನಿನ್ನನ್ನು ಇಷ್ಟೊಂದು ಪ್ರೇಮಿಸ್ತೇನೆ. ಆದ ಕಾರಣ ಆ ರುಂಡಗಳು ಯಾವಾಗಲೂ ನೆನಪಾಗಿರಲಿ ಅಂತ ನನ್ನ ಕೊರಳಲ್ಲಿ ಹಾಕೊಂಡಿರ್ತೀನಿ. ಅದಕ್ಕೆ ನನಗೆ ರುಂಡಮಾಲ ಅಂತ ಕರೀತಾರೆ. ಆ ಪಾರ್ವತಿ ದೇವಿಗೂ ರುಂಡಮಾಲಿನಿ ಅಂತ ಕರೀತಾರೆ. ಚಂಡಿ ಚಾಮುಂಡಿ ಅಂತ ಹೇಳ್ದಾರ್ಬೇಕಾದ್ರೆ ನೋಡ್ರಿ, ಯಾಕಂದ್ರೆ ಅರ್ಧಾಂಗಿನಿ, ಶಿವನ ಅರ್ಧ ಅಂಗ, ರುದ್ರಿಣಿ. ಹಂಗ ಆ ರುದ್ರಿಣಿ ಆದಂತ ಸತಿದೇವಿ ರಾಮನನ್ನೇ ಪರೀಕ್ಷೆಗೊಳಿಸಿದ್ಲು. ಆದ್ದರಿಂದ ಶಿವ ಅವಳನ್ನ ಬಿಟ್ರು. ಅದಕ್ಕೆ ಸತಿದೇವಿ ಆತ್ಮಾಹುತಿ ಮಾಡ್ಕೊಡ್ತಾಳೆ. ಅವ್ರ ಮುಂದೆ ಅವಳ ರುಂಡವನ್ನೇ ಅವರು ಶಿವ ಧಾರಣೆ ಮಾಡ್ತಾರೆ. ಮುಂದೆ ಪಾರ್ವತಿಯಾಗಿ ಬರ್ತಾರೆ. ಅದೆಲ್ಲ ನಡೀತದೆ. ಹೇಗೆ ಮಾಯದ ಅಧಿದೇವತೆ ದುರ್ಗಾದೇವಿ ತನ್ನ ಏಜೆಂಟ್ರನ್ನ ನಮ್ಮ ಕಡೆ ಕಳಿಸಿದ್ರೆ, ಹುಡುಗರ ಕಡೆಗೆ ಹುಡುಗಿ ಕಡೆಗೆ ಹುಡುಗರನ್ನ ಕಳಿಸಿದ್ರೆ ನಾವೆಲ್ಲ ಫ್ಲಾಟ್ ಆಗಿ ಹೋಗ್ಬಿಡ್ತೇವೆ. ಆದ್ರೆ ಮಾಯಾದ ಎಚ್.ಓ.ಡಿ ಆಗಿರುವಂತ ಮಾಯಾದ ಎಚ್.ಓ.ಡಿ ದುರ್ಗಾದೇವಿ ಭಗವಾನ್ ಕಡೆಗೆ ಹೋದ್ರೆ ಖುದ್ ಫ್ಲಾಟ್ ಅಲ್ದು ಅಂತ. ಹಿಂಗ ರಾಮ ಸ್ವತಃ ಭಗವಾನ್ ಆದ್ರೆ ಮನುಷ್ಯ ರೂಪದಲ್ಲಿದ್ದಾರೆ. ಅವರು ಅಯೋಧ್ಯದಲ್ಲಿ ಜನ್ಮಿಸಿದ್ರು ಅಂತ. ಅಯೋಧ್ಯ ಯಾವುದೇ ಯುದ್ಧದಿಂದ ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಆಯುಧಗಳಿಂದ ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ಅಯೋಧ್ಯ. ಅಂದ್ರೆ ಅಭೇದ್ಯವಾಗಿರುವಂತ ಕೋಟೆಗಳನ್ನ ಗೆಲ್ಲಲಿಕ್ಕಾಗಲಿಲ್ಲ. ಶಿವಾಜಿ ಮಹಾರಾಜರು ಅನೇಕ ಕೋಟೆಗಳನ್ನು ಕಟ್ಟಿದ್ರು, ಅವರ ಕೋಟೆಗಳನ್ನು ಗೆಲ್ಲಲಿಕ್ಕೆ ಇವ್ರ ಕಡೆಯಿಂದ ಆಗ್ಲಿಲ್ಲ ಅಂತ, ಅವರ ಶತ್ರುಗಳ ಕಡೆಯಿಂದ ಆಗ್ಲಿಲ್ಲ ಅಂತ. ಹಂಗ ಅಯೋಧ್ಯ ಅಭೇದ್ಯವಾಗಿರುವಂಥದ್ದು, ಅದನ್ನು ಯಾರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಶರಥ ಅದರ ಕಿಂಗ್, ರಾಜ. ದಶರಥ ಅಂದ್ರೆ ದಶ ದಿಕ್ಕುಗಳಿಂದಲೂ ಅವರನ್ನ ಯಾರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ದಶ ದಿಕ್ಕುಗಳು ಯಾವ್ಯಾವು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮತ್ತೆ ಉಪದಿಕ್ಕುಗಳು, ಉಪದಿಶೆಗಳದಾವು. ವಾಯುವ್ಯ, ವಾಯಿ ಆನೆ ಹೇಳ್ತೇವಲ್ಲ ನಾವು, ನೆನ್ಪಿಟ್ಕೊಳ್ಬೇಕಾದ್ರೆ ಮಾಸ್ಟರ್ ನಮಗೆ ಹೇಳ್ಕೊಟ್ಟಿದ್ರು. ಉಪದಿಶೆಗಳನ್ನ ಯಾವ ರೀತಿ ನೆನ್ಪಿಡ್ಬೇಕು ಅಂದ್ರ, ವಾಹ್ ಈ ಆನೆ ಅಂತ. ವಾಹ್ ಅಂದ್ರ ವಾಯುವ್ಯ, ಈ ಅಂದ್ರ ಈಶಾನ್ಯ, ಈ ಅಂದ್ರ ಈಶಾನ್ಯ, ವಾ ಈ ಆನೆ, ಆ ಅಂದ್ರ ಆಗ್ನೇಯ, ನೇ ಅಂದ್ರ ನೈಋತ್ಯ ಅಂತ. ವಾ ಈ ಆನೆ ಅಂತ ಉಪದಿಶೆಗಳನ್ನು ನೆನ್ಪಿಡ್ಲಿಕ್ಕೆ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿರುವಂತ ಒಂದು ಶಬ್ದ. ಇವು 4 ಮೂಲ ದಿಶೆಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದು ಮತ್ತೆ ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ಇವು ಉಪದಿಶೆಗಳು. ಇವು 4 ಕೂಡಿಸಿದ್ರೆ 8 ಆಯ್ತು. ಇನ್ನು 2 ದಿಶೆಗಳು ಯಾವುದು ಅಂದ್ರೆ, ಒಂದು ಭೂಮಿ, ಇನ್ನೊಂದು ಆಕಾಶ. ಇವು ಕೂಡಿಸಿದ್ರೆ 10 ದಿಶೆಗಳು. ಈ 10 ದಿಶೆಗಳಿಂದನೂ ದಶರಥನನ್ನ ಗೆಲ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ದಶರಥ ಅಂದ್ರ 10 ರಥಗಳನ್ನು ನಿಭಾಯಿಸುವಂತ ರಥಿಕರು, ಮಹಾರಥ, ಅತಿರಥ, ಮಹಾರಥರು ಅಂತ ಹೇಳ್ತಾರ. ಇವರು ದಶರಥರು. ಆ ರೀತಿ 10 ರಥಗಳನ್ನು ಒಟ್ಟಿಗೆ ನಿಭಾಯಿಸುವಂತ ಶಕ್ತಿ ಉಳ್ಳವರಾಗಿದ್ರು.
ಅದಕ್ಕೆ ದಶರಥ ಅಂತ ಕರೀತಾರೆ. ದಶರಥ ರಾಜ. ದಶರಥನಿಗೆ ಒಬ್ಬಳು ಮಗಳು ಶಾಂತ ಅಂತ, ಅವಳಿಗೆ ಶಾಂತಿ ಅಂತನೂ ಕರೀತಾರೆ. ಶಾಂತ ಅವಳು ಒಬ್ಬಳೆ ಮಗಳು. ಗಂಡು ಮಕ್ಕಳಿರಲಿಲ್ಲ ಅವನಿಗೆ. ಯಾವಾಗಲೂ ಗಂಡು ಮಕ್ಕಳು ಬೇಕು ಮುಂದೆ, ಯಾಕಂದ್ರೆ ರಾಜಕುಮಾರರು ಬೇಕು ನಮಗಂತ. ಅದಕ್ಕೆ ಅವರು ಅಶ್ವಮೇಧ ಯಾಗಗಳನ್ನ, ಅನೇಕ ಅಶ್ವಮೇಧ ಯಾಗಗಳನ್ನ ಮಾಡ್ತಾ ಇದ್ರು. ಮಾಡಿದ್ರು ಕೂಡ ಮಕ್ಕಳಾಗಲಿ ಅನ್ನುವಂಥ ಉದ್ದೇಶಕ್ಕಾಗಿ. ಆದರೆ ಅದನ್ನ ತನ್ನ ಫ್ರೆಂಡ್ ಆದ ಇನ್ನೊಬ್ಬ ರಾಜ ಇದ್ದ, ರೂಪದ್ದಂತ, ರೂಪಧಾರನ ಅಂತ ಕರೀತಾರೆ ಅವರಿಗೆ. ಅವರಿಗೆ ಹೋಗಿ ಹೇಳ್ಕೊಂಡ, ಏನಪ್ಪ ಏನ್ ಮಾಡೋದು, ಏನಿದ್ರೆ ಏನು, ಮುಂದಿನ ನಮ್ಮ ಜನರೇಷನ್ ಅಂದ್ರೆ ಈ ರಾಜ್ಯವನ್ನ ನಿಭಾಯಿಸುವಂತ ರಾಜಕುಮಾರರ ಅವಶ್ಯಕತೆ ಇದೆ. ಅದ ಆಗ್ಲಿಲ್ಲ ಅಂದ್ರೆ ನಮಗೆ ಏನ್ ಮಾಡೋದು ಅಂತ. ದಶರಥನಿಗೆ 300 ಮಂದಿ ಹೆಣ್ಣಂದಿರು, ರಾಣಿಯರು. ಅದರಲ್ಲಿ ಮೇನ್ ರಾಣಿಯರು ಇವನ ಯಾರು, ಕೌಶಲ್ಯ, ಕೈಕೇಯಿ, ಸುಮಿತ್ರ, ಈ 3 ಜನ. ಆದ್ದರಿಂದ ಅವ್ರ ರೂಪದ ಮುಂದೆ ಹೇಳಿದ್ರೆ, ರೂಪ ಹೇಳಿದ್ರು, ನೀನ್ ಮಾಡಿರೋದು ಬರೇ ಅಶ್ವಮೇಧ ಯಾಗಗಳನ್ನ. ಆದ್ರೆ ಈ ಅಶ್ವಮೇಧ ಯಾಗಗಳನ್ನ ಮಾಡೋದ್ರಿಂದ ಪುತ್ರ ಪ್ರಾಪ್ತಿ ಆಗುವುದಿಲ್ಲ. ಪುತ್ರ ಕಾಮೇಷ್ಟಿ ಯಾಗ ಮಾಡಬೇಕು. ಪುತ್ರ ಕಾಮೇಷ್ಟಿ ಯಾಗ ಮಾಡೋದ್ರಿಂದ ಇದು ಮಾಡ್ಲಿಕ್ಕೆ ಸಾಧ್ಯ. ಬಟ್ ಪುತ್ರ ಕಾಮೇಷ್ಟಿ ಯಾಗ ಮಾಡ್ಲಿಕ್ಕೆ ಆ ಯಜ್ಞ ನಡೆಸುವಂತ ಬ್ರಾಹ್ಮಣ, ಯಜ್ಞ ನಡೆಸುವಂತ ಪಂಡಿತ ಏನಿರ್ಬೇಕಲ್ಲ, ಅವ ಏನತಿ ತನ್ನ ಯುವ ಅವಸ್ಥೆವರೆಗೂ ಯಾವ ಮಹಿಳೆಯನ್ನು ನೋಡಿರಬಾರ್ದು ಅಂತ ವ್ಯಕ್ತಿ ಆಗಿರ್ಬೇಕು. ಅದು ಹೆಂಗೆ, ನಾವು ಸಣ್ಣ ಮಕ್ಕಳು ಆಗ್ಬೇಕಾದ್ರೆ ತಾಯಿ ಹೊಟ್ಟೆಯಿಂದ ನಾವು ಜನ್ಮಿಸ್ತೇವೆ, ತಾಯಿಯನ್ನ ನೋಡ್ತೇವೆ, ಆನಂದ್ರ ಅಕ್ಕಂದಿರು ನೋಡ್ತೇವೆ, ಅವ್ರು ನೋಡ್ತೇವೆ. ಅಂತವ್ರು ಇರ್ಲಿಕ್ಕೆ ಸಾಧ್ಯನಾ? ಇದಾರ, ಯಾರು ಅಂತ ಅವಾಗ ಇದನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ನಾವು ಆಕ್ಚುಲಿ ರಾಮಾಯಣ ಕಥೆನ ಅಂದ್ರೆ ಶುರುವಾತಿನಿಂದ ಹೆಂಗ್ ಬರ್ತಾ ಇದ್ದ ಅನ್ನೋದ್ರ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಇದು ಬಹಳ ದೊಡ್ಡದ. ಮುಂದಿನ ಕ್ಲಾಸ್ನಲ್ಲಿನೂ ಕೂಡ ನಾವು ಇವನ್ನ ವಿಸ್ತಾರ ಮಾಡ್ಲಿಕ್ಕೆ ಪ್ರಯತ್ನ ಪಡುವ. ಅಯೋಧ್ಯೆದೊಳಗ ಅಕಾಲಿಕ ಬರ 12 ವರ್ಷ ಬಿದ್ದಿತ್ತಂತೆ. 12 ವರ್ಷ ಬಿದ್ದಾಗ ಜನರಿಗೆ ಬರ ಬಿದ್ದತಿ, ಮಳೆ ಆಗಿಲ್ಲ ಅನ್ನೋದು ಒಂದು ಸ್ವಲ್ಪನೂ ಖಬರ್ ಅಥವಾ ಅವರಿಗೆ ಗೊತ್ತಾಗ್ಲಿಲ್ಲ ಅಂತ. ಅಷ್ಟು ವ್ಯವಸ್ಥಿತವಾಗಿ ದಶರಥ ಮಹಾರಾಜರು ಆ ದೇಶವನ್ನ ಕಟ್ಟಿದ್ರು. ಯಾವುದೇ ಕುಂದು ಕೊರತೆಗಳಾಗ್ಲಿಲ್ಲ ಅಂತ. ಆದ್ರೂ ಕೂಡ ಮಳೆ ಆಗಿಲ್ಲ ಅನ್ನೋದು ಗೊತ್ತಾದ ಮೇಲೆ ದಶರಥ ಮಹಾರಾಜ ಇದು ಯಾರು ಪ್ರಾಬ್ಲಮ್ ಅಂತ ಪಂಡಿತೋತ್ತಮರನ್ನು ಕೇಳಿದಾಗ ಪಂಡಿತರು ಹೇಳಿದ್ರು, ಇದು ಶನಿಯ ಅವಕೃಪೆಯಿಂದ ಆಗಿದೆ ಅಂತ. ಸೀದಾ ಶನಿ ಹತ್ರ ಹೋದ್ರಂತೆ. ಶನಿ ಏನೈತಿ ತಪ್ಪಾಯ್ತಪ್ಪ, ನನ್ನಿಂದ ಮಳೆ ಆಗ್ಲಿಲ್ಲ ಅಂತ ನಾನು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಆ ದೇಶಕ್ಕೆ ಮಳೆ ಸುರಿಸಿದ್ರಂತೆ, ಅಯೋಧ್ಯಕ್ಕೆ. ಹಿಂಗ ದಶರಥಗ ಒಬ್ಬಳೆ ಮಗಳು ಶಾಂತ ಮತ್ತು ದಶರಥ ಏನು ರೂಪಧಾರನ ಜೊತೆಗೆ ಮಾತಾಡ್ತಾ ಇದ್ರು. ರೂಪಧಾರ ಹೇಳಿದ, ನಿನಗೆ ಒಬ್ಬಳಾದ್ರೂ ಮಗಳದಾಳು, ನನಗೆ ಅವಳು ಇಲ್ಲ, ಏನ್ ಮಾಡ್ಬೇಕು ಅಂತ. ನಾನು ಅದರಿಂದನೂ ಕೊರಗ್ತಾ ಇದ್ದೇನೆ ಅಂತ. ನಾನೇನ್ ಮಾಡ್ಲಪ್ಪ, ಈ ಮಗಳನ್ನು ನಿನ್ನ ಹತ್ರ ಇಟ್ಕೊಳ್ಳಂತ, ನೀನೇ ಬೆಳೆಸಂತ. ಆ ಮಗಳನ್ನ ರೂಪಧಾರ ಕೊಟ್ಬಿಟ್ಟಿದ್ರು. ರೂಪಧಾರನ ರಾಜ್ಯದಲ್ಲಿ ಮಳೆ ಆಗ್ಲಿಲ್ಲ. ಅಲ್ಲಿ ಕೂಡ 12 ವರ್ಷ ತನಕ ಮಳೆ ಆಗ್ಲಿಲ್ಲ. ಅಲ್ಲಿ ಅನೇಕ ಬರ ಬಿದ್ದ್ಬಿಡ್ತೇವೆ. ಬರ ಬಿದ್ದ ಹೊತ್ನಾಗ ಸಾಕಷ್ಟು ಅವರು ಕಷ್ಟಕೋಟಿಗಳನ್ನ ಅನುಭವಿಸ್ಲಿಕ್ಕೆ. ಇದಕ್ಕೇನ್ ಮಾಡ್ಬೇಕು ಅಂತ ಅವರು ಹಿಂಗ ಕೇಳಿಸಿದಾಗ, ನಿಮ್ಮ ದೇಶಕ್ಕೆ ಒಬ್ರು ಈ ವ್ಯಕ್ತಿ ಬರ್ಬೇಕು. ಯಾರಂದ್ರೆ 12 ವರ್ಷವರೆಗೂ ತಾಯಿಯನ್ನು ನೋಡ್ಲೇ ಇರಬಾರ್ದು ಅಂತ ಋಷಿ. ಅವನ ಋಷಿಗೆ ಕೊಂಬಿರ್ತಾವು. ಅಂತ ಋಷಿ ಬಂದ್ರೆ ಮಾತ್ರ ನಿಮ್ಮ ದೇಶದೊಳಗೆ ಮಳೆ ಆಗ್ತದೆ ಅಂತ ಹೇಳ್ತಿದ್ವಿ. ಮತ್ತೆ ಅವನ್ ಕರ್ಕೊಂಡ್ಬರೋದು ಹೆಂಗ? ಇದಾರೆ ಯಾರವರು ಅಂತ. ಮಂಡೂಕ ಋಷಿ ಅಂತ. ನಾವು ಹಿಂದಿನ ಕ್ಲಾಸ್ನಲ್ಲಿ ಕೆಲವೊಮ್ಮೆ ಇದನ್ನು ಮಂಡೂಕ ಋಷಿಯ ಬಗ್ಗೆ ಉಲ್ಲೇಖ ಮಾಡಿದ್ವಿ. ಮಂಡೂಕ ಋಷಿಗಳು ಮಹಾನ್ ತಪಸ್ವಿಗಳು, ಮಹಾನ್ ತೇಜಸ್ವಿಗಳು ಮತ್ತು ಮಹಾನ್ ಓಜಸ್ವಿಗಳು. ಅವರು ತಪಸ್ಸೆ ಮಾಡ್ತಾ ಇದ್ರು, ದೀರ್ಘಕಾಲದಿಂದ ತಪಸ್ಸೆ ಮಾಡ್ತಾ ಇದ್ರು. ತಪಸ್ಸೆ ಯಾವಾಗ ಜಾಸ್ತಿ ತಪಸ್ಸೆ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ನಮಗೆ ಚಿಂತೆ ಕಾಡ್ತದೆ. ಯಾರಂದ್ರೆ ಅವರು ಇಂದ್ರ. ಯಾಕಂದ್ರ ಇಷ್ಟು ತಪಸ್ಸೆ ಮಾಡಿದ್ರೆ ಇಂದ್ರ ಪದವಿ ಹೋಗ್ಬಿಡ್ತೈತಿ ಅಂತ, ನನ್ನ ಪದವಿ ಹೋಗ್ತದೆ, ನನ್ನ ಸೀಟ್ ಹೋಗ್ತದೆ ಅಂತ. ಅದಕ್ಕೆ ಅವ ಇಂದ್ರ ಏನಾದ ತಳಮಳಗೊಳಗತ್ತಿದ್ದ. ಅವ ಅನೇಕ ಅಪ್ಸರನ್ನು ಕಳಿಸಿದ. ಮಂಡೂಕ ಋಷಿನ ತನ್ನ ಅವರ ತಪಸ್ಸನ್ನು ಭಂಗ ಮಾಡ್ಲಿಕ್ಕೆ ಅಪ್ಸರರು ಹೋದ್ರು. ಅವ್ರು ಕುಣಿದ್ರು, ಏನೇನೋ ಮಾಡಿದ್ರು.
ಬಿಲ್ಕುಲ್ ಮಂಡೂಕ ಋಷಿ ಅವರ ಕಡೆಗೆ ನೋಡ್ಲೇ ಇಲ್ಲ. ಅವರ ತಮ್ಮ ತಪಸ್ಯದಲ್ಲಿ ಇಷ್ಟೊಂದು ಧ್ಯಾನವಾಗಿ ಕೂತ್ಕೊಂಡಿದ್ರು ಅಂದ್ರೆ ಗೊತ್ತಾಗ್ಲಿಲ್ಲ. ಅವರೆಲ್ಲ ಕುಣಿದು 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 ವಾಪಸ್ ಬಂದ್ಬಿಟ್ರು. ಇಂದ್ರಿಗೆ ಮತ್ತೊಂದಿಷ್ಟು ಇದಾಯ್ತು, ತಳಮಳ ಆಯ್ತು. ಅವ ಇಂದ್ರ ಏನ ಬ್ರಹ್ಮನ ಹತ್ರ ಹೋದ. ಬ್ರಹ್ಮ ದೇವನಿಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾ, ಹರೇ ಕೃಷ್ಣ. ಸರಿ, ಯಾರು ಇರುವಂತ ವ್ಯಕ್ತಿ ಶೃಂಗ, ಋಷಿ ಶೃಂಗ ಅಂತ ಕರೀತಾರೆ. ಆಕ್ಚುಲಿ ಮಂಡೂಕ ಋಷಿಗಳು ತಪಸ್ಯದಲ್ಲಿ ಕೂತಿದ್ದಾರೆ. ಇಂದ್ರ ಏನ್ ಮಾಡಿದ, ಬ್ರಹ್ಮದೇವನ ಹತ್ರ ಹೋದ. ಬ್ರಹ್ಮದೇವನಿಗೆ ಹೋಗಿ ನಿಮ್ಮ ಬ್ರಹ್ಮಲೋಕದ ಅಪ್ಸರೆಯರನ್ನು ಕಳಿಸಿಕೊಡಿ ಅಂತ. ಯಾವುದಕ್ಕೆ ಅಂದ, ಈ ರೀತಿ ಮಂಡೂಕ ಋಷಿಯ ಒಂದು ತಪಸ್ಸೆಯನ್ನು ಹಾಳು ಮಾಡಲಿಕ್ಕೆ. ಇಂಥದಕ್ಕೆಲ್ಲ ನಮ್ಮ ಅಪ್ಸರೆಗಳನ್ನ ನಾವು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗೋ ಅಂದ. ಅಲ್ಲ, ನಾವು ದೇವಲೋಕದ ಸಂಭಾಳಿಸ್ಲಿಕ್ಕೆ ನನ್ಗೆ ಅವಶ್ಯಕತೆ ಇದೆ. ಅಕಸ್ಮಾತ್ ಅವ್ರು ಅಲ್ಲಾಡಿಸಿದ್ರೆ ನನ್ನ ದೇವಲೋಕದು ಕಷ್ಟ ಕೊಟ್ಟಿಲ್ವ, ಹಾಗೆ ಉಳಿತಾವಂತ. ಬ್ರಹ್ಮನಿಗೆ ಮೆಸ್ಮರೈಸ್ ಮಾಡ್ಲಿಕ್ಕೆ ನೋಡಿದ್ರು. ಬ್ರಹ್ಮಂಗೆ ಗೊತ್ತಾತು ಇಂದ್ರ ಇವ ಇದಕ್ಕೆ ಮಾಡ್ತಾ ಇದ್ದಾನಂತ. ಆದ್ರೂ ಕೂಡ ಕೇಳ್ತಾ ಇದ್ದಾನಂತ ಹೇಳ್ಬಿಟ್ಟು ಬ್ರಹ್ಮ ಹೇಳಿದ, ಹಂಸೆ ಅಂದ್ರ ಅಲ್ಲಿ ಅಪ್ಸರ, ಬಹಳ ಚಂದವಾಗಿರುವಂತ ಸುಂದರವಾಗಿರುವಂತ ಅಪ್ಸರ ಅವಳು ಏನ್ ಮಾಡ್ತಿದ್ರು, ಅವ್ರಿಗೆ ಹೇಳಿದ್ರ, ಹಂಸ ನೀನು ಹೋಗು ಇಂದ್ರನ ಸೇವೆ ಮಾಡಿ ಬಾ ಅಂತ. ಇಂದ್ರ ಎಲ್ಲ ಹೇಳಿದ, ನೀ ಹೋಗಮ್ಮ, ಇಲ್ಲಿ ಹಿಂಗಿದ್ದಾರೆ ಯಾರು ಮಂಡೂಕ ಋಷಿ, ಅವರ ತಪಸ್ಸೆಯನ್ನ ಹಾಳು ಮಾಡ್ಲಿಕ್ಕೆ ನೋಡು ಅಂತ. ಅವ್ರು ಬಂದು ವೇದಗಳ ಸ್ತುತಿಗಳನ್ನ ಹಾಡ್ಲಿಕ್ಕೆ ಹಂಸ ಹಂಸಧ್ವನಿ ಅಗದಿ ನೋಡ್ರಿ, ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಂತ ಹೇಳ್ತೀವಿ ನಾವು, ಅವ್ರು ಬಹಳ ಚಂದ ಹಾಡ್ತಾರಂತ. ಅದಕ್ಕಿಂತ ಇದು ಇರೋರು ದೇವಲೋಕದ ಅಪ್ಸರೆಯರು, ಅವ್ರಿಗಿಂತ ಸುಂದರವಾಗಿರೋರು ಬ್ರಹ್ಮಲೋಕದ ಅಪ್ಸರೆಯರು. ಮತ್ತು ಅವ್ರು ಹೇಳೋದಕ್ಕೂ ವಾಣಿಗೂ ಬಹಳ ಚಂದ ಸುಂದರವಾಗಿರುವಂತ. ನಮ್ಗಿಂತನೂ ನಮ್ಮ ಭೌತಿಕ ಜಗತ್ತಿನೊಳಗೆ ನಾವು ಏನು ದೊಡ್ಡ ದೊಡ್ಡ ರೂಪದರ್ಶಿಗಳು, ವಿಶ್ವ ಸುಂದರಿಯರು ಹಿಂಗೆಲ್ಲ ಕರೀತಾರೆ. ಅಲ್ಲಿ ಇವ್ರು ಯಾರು ಅದಕ್ಕೆ ಎಲ್ಲಿ ಹೊತ್ಲಿಕ್ಕಿಲ್ಲ. ಹಂಗಾದ್ಮೇಲೆ ಆ ಹಂಸೆ ಬಂದು ಏನ್ ಮಾಡ್ತಾಳೆ, ಎಲ್ಲಿ ಮಂಡೂಕ ಋಷಿಗಳು ತಪಸ್ಸು ಮಾಡ್ತಾ ಇದ್ರು, ಘನಘೋರ ತಪಸ್ಸು ಮಾಡ್ತಿದ್ರು, ಅಲ್ಲಿ ಬಂದವರು ವೇದದ ಒಂದು ಸ್ತುತಿಗಳನ್ನು ಚಂದಾಗಿ ಹೇಳಲಿಕ್ಕೆ ಅದು ಕೇಳ್ತಾ ಕೇಳ್ತಾ, ವೇದಗಳ ಸ್ತುತಿಗಳನ್ನು ಕೇಳ್ತಾ ಇವರು ಧ್ಯಾನದಿಂದ ಹೊರಗೆ ಬಂದರು. ಕಣ್ಣು ತೆಗೆದು ನೋಡ್ತಾರೆ, ಯಾರು ನೀನ್ ಇಷ್ಟೊಂದು ಚಂದದಿಯಾ, ನೀ ಇಷ್ಟೊಂದು ಚಂದವಾಗಿ ವೇದಗಳ ಸ್ತುತಿಗಳನ್ನು ಮಾಡ್ತಾ ಇದೀಯಾ ಅಂತ. ಯಾಕೆ ನೀ ಬಂದಿರೋದು? ಇಲ್ಲ, ನಾವು ಅವಾಗ ಇಲ್ಲಿ ಬರ್ತಾ ಇರ್ತೀವಿ, ಅಲ್ಲ ಹೋಗ್ತಾ ಇರ್ತೇನೆ ಅಂತ. ಹೌದಾ ಅಂತ. ಹೌದು, ಈಗ ಬಂದಿರೋ ಉದ್ದೇಶ ಏನು ನಿಂದು ಅಂತ ಕೇಳಿದೆ. ಅವಳು ಸೀದವಾಗಿ ನೇರವಾಗಿ ನಾಚಿಕೆ ಬಿಟ್ಟು ಹೇಳಿದ್ಲು, ನನಗೆ ನಿಮ್ಮಿಂದ ಒಂದು ಮಗು ಬೇಕು ಅಂತ. ಸ್ವಲ್ಪ ಹೊತ್ತು ಅವ್ರು ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ನೋಡಿದ್ರು. ಅವರು ಇದೆಲ್ಲ ಇಂದ್ರನ ಒಂದು ಕುತಂತ್ರ. ಸರಿ ಅಂದ್ರು. ಅವ್ರೇನ್ ಮಾಡಿದ್ರು, ತಮ್ಮ ಬ್ರಹ್ಮಚರ್ಯವನ್ನ ವ್ರತ ಹಾಳಾಗ್ಲಾರ್ದ ರೀತಿ ಒಳಗನ ಮಂತ್ರ ಶಕ್ತಿಯಿಂದ ತಮ್ಮ ವೀರ್ಯವನ್ನ ಅಂಗೈಗಳ ಮೂಲಕ ಅವ್ರು ಕೊಟ್ರು. ತಗೋ ಇದನ್ನೇ ಅಂತ. ಅವ್ರ ಕೈಯಲ್ಲಿ ಯಾರು ಹಂಸ ಏನೈತಿ ತನ್ನ ಬೊಗಸೆಯಲ್ಲಿ ಹಿಡ್ಕೊಂಡ್ರು. ಅದು ಇಷ್ಟೊಂದು ಓಜಸ್ಸಾಗಿತ್ತು, ಇಷ್ಟೊಂದು ತೇಜಸ್ಸಾಗಿತ್ತು, ಇಷ್ಟೊಂದು ಪವರ್ಫುಲ್ ಆಗಿತ್ತು. ಅದನ್ನು ಹಿಡ್ಕೊಳ್ಳೋ ಅಷ್ಟು ಕೆಪಾಬಿಲಿಟಿ ಅವಳಲ್ಲಿ ಇರಲಿಲ್ಲ. ಅವಳೆ ನಡಗ್ಲಿಕ್ಕೆ ಹತ್ತಿಲ್ಲ. ಆಕೆ ಏನ್ ಮಾಡಿದ್ಲು, ಇದನ್ನ ಅಲ್ಲಿ ಪಕ್ಕಕ್ಕನ ಒಂದು ಹಿರಣ್ಯ ಅಂದ್ರೆ ಜಿಂಕೆ ನಿಂತ್ಕೊಂಡಿತ್ತು, ಆ ಜಿಂಕೆಯ ಗರ್ಭದಲ್ಲಿ ಹಾಕಿದ್ಲು. ಅಲ್ಲಿಂದ ಓಡಿ ಹೋಗ್ಬಿಟ್ಲು. ಯಾಕಂದ್ರೆ ಮಂಡೂಕ ಋಷಿಗಳು ಬಹಳ ಕೋಪಿಸ್ಟ್ರು, ಮತ್ತೆ ಅದ್ರ ಜೊತೆಗೆ ಶಾಪ ಕೊಟ್ರಂದ್ರೆ ಬರ್ಬಾದಾಗಿ ಹೋಗ್ತಾರಂತ. ಆಕೆ ಓಡಿ ಹೋಗ್ಬಿಟ್ಲು. ಅಷ್ಟೊಳಗ ಏನಾಗ್ತದೆ, ಆ ಹಿರಣ್ಯ ಜಿಂಕೆ ಏನಿತ್ತಲ್ಲ, ಅದು ಒಂದು ಮಗುವಿಗೆ ಜನ್ಮ ಕೊಡ್ತು. ಆ ಮಗು ಹೆಂಗಿತ್ತಂತಂದ್ರೆ, ಜಿಂಕೆಯಲ್ಲಿ ಗಂಡು ಜಿಂಕೆ ಇರ್ತದಲ್ಲ, ಅದಕ್ಕೆ ಸಾರಂಗ ಅಂತ ಕರೀತಾರೆ. ಆ ಸಾರಂಗದ ಕೊಂಬುಗಳು ಯಾವ ಇರ್ತಾವಲ್ಲ, ಅದಕ್ಕೆ ಗಂಡು ಜಿಂಕೆಗಳೇ ಮಾತ್ರ ಕೊಂಬುಗಳು ಇರ್ತಾವ, ಹೆಣ್ಣು ಜಿಂಕೆಗಳಿಗೆ ಇರೋದಿಲ್ಲ. ಅವು ಏನ್ ಮಾಡ್ತಾವು, ಕೊಂಬಿತ್ತು. ಆ ಮಗುವಿಗೆ 2 ಕೊಂಬಿದ್ವು, ಅದಕ್ಕೆ ಶೃಂಗ ಅಂತ. ಅದು ಏನಂತೆ, ಆ ಮಗುವಿಗೆ ಜನ್ಮ ಕೊಟ್ಟು ಅದು ಕೂಡ ಅಲ್ಲಿಂದ ಓಡೋಗ್ಬಿಡ್ತು. ಆ ಎಲೆ ತರೆಗೆಲೆಗಳ ನಡುವೆ ಮಗು ಅಳ್ಳಿಕತ್ತಿತ್ತು.
ಅಳ್ಳಿಕತ್ತಿತ್ತು. ಅಳ್ತಾ ಅಳ್ತಾ ಅಳು ಧ್ವನಿ ಎಲ್ಲಿಂದ ಬರ್ತದಂತ ಋಷಿಗಳು ನೋಡಿದ್ರು. ಅಲ್ಲಿ ಹೋಗಿ ನೋಡ್ತಾ ಇದಾರೆ, ಆ ಮಗು, ಮಗು ಬಿದ್ದದ. ಆ ಮಗು ಹಿಂಗ ಸ್ಪರ್ಶ ಮಾಡ್ತಾರೆ, ಸ್ಪರ್ಶ ಮಾಡಿದ್ರೆ ಗುಟ್ಲೆ ಗೊತ್ತಾಗ್ತದೆ, ಇನ್ ಮಗು ನಂದು ಅಂತ ನೋಡ್ತಾರೆ ಅವರು. ಅಗದಿ ಮುದ್ದಾದ ಮಗು, ಆದ್ರೆ ತಲೆಯಲ್ಲಿ ಮಾತ್ರ ಕೊಂಬಿದ್ದು. ನೋಡಿದ್ರು ಅವರು, ಆ ಕೊಂಬು ನೋಡಿದ್ರು. ಈ ಕಡೆಗೆ ಋಷಿ, ಈ ಕಡೆ ಮಗು. ಇವನ ಮೇಲೆ ಮಗುವಿನ ತಲೆಯಲ್ಲಿ ಕೊಂಬು. ಅದಕ್ಕೆ ಅವ್ರು ಹೇಳಿದರು, ಋಷಿಯ ಮಗ ಇವ, ಋಷಿ ಶೃಂಗ ಅಂತ. ಇವನು ಕೂಡ ಋಷಿ ಆಗ್ಲಿ ಅಂತ, ಇವನು ಋಷಿ ಶೃಂಗ ಅಂತ ಅವನಿಗೆ ಹೆಸರು ಕೊಟ್ಟರು. ಆ ಋಷಿ ಶೃಂಗ ಇಷ್ಟೊಂದು ಬೋಲಬಾಲ ಹುಡುಗಿದ್ದ. ಅವರಪ್ಪ ಏನ್ ಹೇಳ್ತಾ ಇದ್ರ, ಅಪ್ಪನಿಗೆ ಕೇಳ್ತಾರೆ, ಅಪ್ಪ ನನ್ ನಿದ್ರೆ ಬರ್ತು, ಮಲಗ್ಲ್ಯಾ? ಮಲಗು. ಅಪ್ಪ ನನಗೆ ಹಸಿವಾಗಿದೆ, ಊಟ ಮಾಡ್ಲಿ? ಮಾಡು. ಅಪ್ಪ ನಾನು ಸ್ನಾನ ಮಾಡಿ ಬರ್ತೇನೆ, ಮಾಡು. ಎಲ್ಲ ಅಪ್ಪನಿಂದನೇ ಕೇಳ್ತಾ ಇದ್ರು. ಇಷ್ಟೊಂದು ಬೋಲಬಾಲ ಇದ್ದ, ಇಷ್ಟೊಂದು ಚಂದ ಇದ್ದ, ಏನ್ ಕೇಳಿದ್ರು ಸಹಿತ ಅಪ್ಪ ಹಾ ಅಂತ ಹೇಳ್ತಾ ಇದ್ರು. ಹೇಳ್ತಾ ಇರ್ಬೇಕಾದ್ರೆ ಒಂದಿನ ಇವ್ರು ಏನಾಗ್ತದೆ, ರೂಪದ್ ಅನ್ನುವಂತ ಇದ್ರಲ್ಲ, ದಶರಥ ಮಹಾರಾಜರ ಫ್ರೆಂಡ್ ಅಥವಾ ಗೆಳೆಯ ಇದ್ರಲ್ಲ, ಅವರ ರಾಜ್ಯದಲ್ಲಿ ಅಕಾಲಿಕ ಬರ ಬಿದ್ದಿತ್ತು. ಆ ಬಿದ್ದಿರುವಂತ ಬರನ್ನ ಹೋಗಿಸೋದು ಹೇಗಂತ ಅಲ್ಲಿ ಎಲ್ಲ ಪಂಡಿತೋತ್ತರಮರು ವಿಚಾರ ಮಾಡಿದಾಗ ಅವರೆಲ್ಲ ಹೇಳಿದ್ರಂತೆ, ಇಲ್ಲೊಬ್ರು ಈ ರೀತಿ ತಲೆ ಮೇಲೆ ಕೊಂಬಿರುವಂತ ಋಷಿ ಈ ನಿನ್ನ ರಾಜ್ಯಕ್ಕೆ ಬಂದ್ರ ನಿನ್ನ ರಾಜ್ಯದಲ್ಲಿ ಮಳೆ ಆಗ್ತದೆ ಅಂತ. ಎಲ್ಲಿದ್ದಾರೆ, ಹಿಂಗಿದ್ದಾರೆ ಅಂತ. ಆದ್ರೆ ಅವರು ಮಂಡೂಕ ಋಷಿಯ ಮಗ, ಅಲ್ಲಿಂದ ಅವ್ರನ್ನ ಕರ್ಕೊಂಡ್ಬರೋದು ಬಹಳ ಕಷ್ಟ ಐತಿ ಅಂತ. ಅದಕ್ಕೆ ರಾಜ ಏನ್ ಪ್ಲಾನ್ ಮಾಡಿದ, ಋಷಿಗಳ ರೀತಿ ಒಳಗ ವೇಷಭೂಷಣಗಳನ್ನ, ಮಾರುವೇಷಗಳನ್ನ ಧಾರಣೆ ಮಾಡಿ ಅವರು ಮಗುವಿನ ಹತ್ರ ಹೋಗಿ ಹೇಳಿದ್ರು, ಹೇ ಋಷಿ ಶೃಂಗ ಅಂದ್ರೆ ಅಪ್ಪ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಗಡಸಾಗಿ ಹೇಳ್ತಿದ್ದಾರೆ, ಹೇ ಋಷಿ ಶೃಂಗ ಅಂತ. ನೋಡಿ, ತಂದೆ ಮಗನ ಬಗ್ಗೆ ಒಂದ್ ಸ್ವಲ್ಪ ಗಡಸಿರ್ತದೆ. ಇವರು ಹೊರಗಿನಿಂದ ಬಂದರು, ಹೇ ಋಷಿ ಶೃಂಗ ಅಂತ ಹೇಳೋದ್ರಿಂದ ಅವನು ಅಗದಿ ಮೃದುವಾಗಿ ನಮ್ರವಾಗಿ ಕರೆದ್ರಿಂದ, ನನ್ಗೆ ಯಾರ ಕರಿತಾ ಇದ್ದಾರಂತೆ. ಕರೆದ್ರು, ಬಾರ ನೀನು ಅಂತ. ಅವ್ರು ಕರ್ಕೊಂಡು ಹೋದ್ರು, ನಮ್ಮ ಜೊತೆಗೆ ಬಾ ನೀನಂತ. ಅವ್ರು ಕರ್ಕೊಂಡು ಹೋದ್ರು. ಅವ್ರ ರಾಜ್ಯಕ್ಕೆ ಹೋದ ಕೂಡಲೇ ಅವ್ರ ರಾಜ್ಯದ ಒಂದು ಬಾರ್ಡರ್ ಕ್ರಾಸ್ ಆಗ್ತಾನ ಮಳೆ ಸುರ್ಲಿಕ್ಕತ್ತದ. ಘನಘೋರ ಮಳೆ ಆಯ್ತು. ಎಲ್ಲವೂ ಕೆರೆ, ಹಳ್ಳ, ತೊರೆ ಎಲ್ಲವೂ ಬತ್ತಿ ಹೋಗಿದ್ವು. ಎಲ್ಲಾ ಕಡೆಗೂ ಗಿಡ ಗಂಟೆಗಳೆಲ್ಲ ಎಲೆಗಳನ್ನೆಲ್ಲ ಉದುರಿಸಿ ನಮನೆ ಬರಿದಾಗಿಬಿಡೋದು. ಅನೇಕ ಪಶು ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿರಲಿಲ್ಲ. ಅವು ಕೆರೆಗಳಲ್ಲೇ ಬಿದ್ದು ಸತ್ತೋಗಿರುವಂತ ಅಸ್ಥಿ ಪಂಜರಗಳೆಲ್ಲ ಕಾಣಿಸ್ತಾ ಇದ್ವು. ಅವೆಲ್ಲಾ ಕಡೆಗಿನ ಈಗ ಏನೈತಿ, ಘನಘೋರ ಮಳೆ ಆಗೋದ್ರಿಂದ ಎಲ್ಲ ತುಂಬಿಕೊಂಡು ಕಪ್ಪೆಗಳು ಕೂಗ್ಲಿಕ್ಕತ್ತಿದ್ವು, ಪಕ್ಷಿಗಳು ಕೂಜನ ಮಾಡ್ಲಿಕ್ಕತ್ತಿದ್ವು, ಪ್ರಾಣಿಗಳು ಅತಿನಿತ್ಯ ಓಡ್ಲಿಕ್ಕತ್ತಿದ್ವು, ಚಿಗಿರಿ ಜಿಂಕಿಗಳು ಎಲ್ಲ ಜಿಗಿತಾ ಖುಷಿಯಿಂದ ಓಡಾಡ್ಲಿಕ್ಕತ್ತಿದ್ವು. ಮಳೆ ಬಂದ್ರ ನಾಡಿನ ಕಳೆ ಅಂತ. ಮಳೆನೇ ಇಲ್ಲ ಅಂದ್ರ ಏನಿದೆ ಅಂತ ಪ್ರಭುಪಾದರು ಅದನ್ನ ಹೇಳ್ತಾರ. ಉತ್ಪನ್ನ ಅಂತ. ಉತ್ಪನ್ನ ಅಂದ್ರೆ ಏನು, ವರಮಾನ ಅಂದ್ರೆ ಏನು, ನಾವು ಪ್ರೊಡಕ್ಷನ್ ಅಂತ ಕರಿತೇವೆ. ಪ್ರೊಡಕ್ಷನ್ ಅಂದ್ರೆ ಏನು, ಪ್ರೊಡಕ್ಷನ್ ಅಥವಾ ವರಮಾನ. ಉತ್ಪನ್ನ ಅಂದ್ರೆ ಏನಪ್ಪಾ ಅಂತಂದ್ರ, ನಾವು ನಟಬೋರ್ಡ್ ತಯಾರು ಮಾಡೋದಲ್ಲ, ನಾವು ಇಂಜಿನ್ಗಳನ್ನ ತಯಾರು ಮಾಡೋದು ಪ್ರೊಡಕ್ಷನ್ ಅಲ್ಲ. ಪ್ರೊಡಕ್ಷನ್ ಏನಪ್ಪ ಅಂದ್ರೆ ನಿಜವಾದದು ಪಡ್ಜನ್ಯ ಅನ್ನ ಸಂಭವಾಮಿ ಅಂತ. ಪಡ್ಜನ್ಯ ಅಂದ್ರೆ ಈಗ ಮಳೆ ಅನ್ನೋದು ಭೂಮಿಗೆ ಬಿದ್ದಾಗ ಭೂಮಿ ಏನು ಬೆಳಿತೈತಿ, ಆ ಭೂಮಿ ಬೆಳೆದಿರುವಂತ ಧಾನ್ಯಗಳಿಂದ ಏನು ಬರ್ತೈತಿ, ಅನಾಜ್ ಅನ್ನೋದು ಏನು ಬರ್ತೈತಿ, ಅದು ನಿಜವಾದ ಉತ್ಪನ್ನ, ನಿಜವಾದ ಪ್ರೊಡಕ್ಷನ್, ನಿಜವಾದ ವರಮಾನ ಅದು. ಯಾಕಂದ್ರೆ ಅದನ್ನು ನಾವು ತಿನ್ಲಿಕ್ಕೆ ಬರ್ತತಿ ಅಂತ. ತಿನ್ಲಿಕ್ಕೆ ಬರ್ದಾರಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಮುಂದೆ ಬರೇ ಇವನ ಮಷಿನರಿ ನಟ್ ಬೋಲ್ಟ್ ತಯಾರು ಮಾಡ್ತಾ ಹೋದ್ರೆ ನಟ್ ಬೋಲ್ಟ್ ತಿನ್ಬೇಕಾಗತ್ತೆ, ನಟ್ ಬೋಲ್ಟ್ ಅಂತ ಪ್ರಭುಪಾದರು ಹೇಳ್ತಾರೆ. ಬಹಳ ಖಾರವಾಗಿ ಹೇಳ್ತಾರೆ. ನಾವು ಪ್ಲೇಟ್ ತಯಾರು ಮಾಡ್ತೇವೆ ಅಂದ್ರೆ ಪ್ಲೇಟ್ ಮುರ್ಕೊಂಡು ತಿನ್ಲಿಕ್ಕೆ ಆಗ್ತತಿ, ನಟ್ ಬೋಲ್ಟ್ ಏನಾರ ತಿನ್ಲಿಕ್ಕೆ ಆಗ್ತತಿ? ತಿನ್ಲಿಕ್ಕೆ ಆಗುದಿಲ್ಲ. ಯಾವಾಗ ಮಳೆ ಬೀಳ್ತತಿ ಭೂಮಿ ಮ್ಯಾಗ, ಭೂಮಿಯಿಂದ ಏನ್ ಬೆಳೆ ಬೆಳಿತೈತಿ, ಆ ಬೆಳೆ ಬರ್ತದಲ್ಲ, ಆ ಬೆಳೆಯನ್ನು ನಾವು ತಿನ್ಲಿಕ್ಕೆ ಆಗ್ತತಿ ಅಂತ. ಅದು ನಿಜವಾದ ಉತ್ಪನ್ನ, ಅದು ನಿಜವಾದದು ಪ್ರೊಡಕ್ಷನ್ ಅಂತ. ಯಾವಾಗ ಅಲ್ಲಿ ಮಳೆ ಆಯ್ತು, ಮಳೆಯಿಂದ ಎಲ್ಲ ನಳನಳಿಸ್ಲಿಕ್ಕತ್ತಿದ್ವು, ಹಸಿರು ಉತ್ಪನ್ನ ಆಗ್ಲಿಕ್ಕತ್ತು, ಬೆಳಿಲಿಕ್ಕತ್ತು, ಸಮೃದ್ಧವಾಗಿತ್ತು. ಅವಾಗ ಈಗ ಇದು ಅವ್ರು ಕರ್ಕೊಂಡ್ಬರೋ ಮಠ ಅವ್ರು ಕರ್ಕೊಂಡ್ ಅವ್ರು ಮಾರುವೇಷದಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಭಯ ಕಾಡ್ಲಿಕ್ಕತ್ತ. ಅಯ್ಯೋ ಮಂಡೋಕ ಋಷಿ ಬಂದ್ರಂದ್ರೆ ಅವರೆಲ್ಲ ರಾಜ್ಯನ ಸುಟ್ಟಾಕ್ತಾರಂತ ಶಾಪದಿಂದ. ಈಗೇನ್ ಮಾಡೋದು ಅಂತ. ಅದಕ್ಕ ಅನೇಕ ಋಷಿಗಳು ಅವರೆಲ್ಲ ಅವ್ರು ಯೋಚನೆ ಮಾಡಿ ಅವ್ರು ಏನೋ ಹೇಳಿದಾರಂತೆ, ನೀವು ಹೇಗೋ ಋಷಿ ಶೃಂಗನ ಕರ್ಕೊಂಡ್ ಬಂದಿದ್ರಿ, ನಿಮ್ಮ ಮಗಳದ ಅಡಾಪ್ಟೆಡ್ ಅಂದ್ರೆ ದಶರಥನ ಮಗಳು ಇವರಿಗೆ ರೂಪಧಾರಕ್ಕೆ ಕೊಟ್ಟಿದ್ರು, ರೂಪದ ರಾಜಗೆ ಕೊಟ್ಟಿದ್ರು. ಅವಾಗ ಅವಳನ್ನ ಮದುವೆ ಮಾಡಿ ಈ ರಾಜ್ಯಕ್ಕ ರಾಜ ಅಂತ ಘೋಷಣೆ ಮಾಡ್ಬಿಡು. ಯಾರನ್ನ? ಋಷಿ ಶೃಂಗನ.
ಅಕಸ್ಮಾತ್ ಅವರು ಮಂಡುಕ ಋಷಿಗಳು ಬಂದ್ರೂ ಕೂಡ ನಾವೇನ್ ತಪ್ಪು ಮಾಡಿಲ್ಲ ನೋಡಿ, ನಿಮ್ಮನ್ನ ಈ ರಾಜ್ಯ ಇರೋದಲ್ಲ, ನೀವು ರಾಜ್ಯ ಸುಟ್ಟು ಹಾಕ್ಬೇಕಂತ ಇದಾರಲ್ಲ, ಇದನ್ನ ಸುಟ್ಟು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನ ಮಗನೇ ರಾಜ ಇದೆ, ನಿನ್ನ ಮಗನ ರಾಜ್ಯವನ್ನ ನೀವು ಹೇಗೆ ಸುಡ್ಲಿಕ್ಕೆ ಸಾಧ್ಯ ಇದೆ, ಹೀಗೆ ಹೇಳ್ಬಹುದು ಅಂತ ಒಂದು ಐಡಿಯಾ ಕೊಟ್ರು. ಅಷ್ಟೊಳಗ ಮಂಡೂಕ ಋಷಿಗಳು ಇವ್ರ ಮದುವೆನ ಮಾಡಿದ್ರು, ರಾಜ ಅಂತ ಘೋಷಣೆ ಮಾಡಿದ್ರು. ಮಂಡೂಕ ಋಷಿಗಳು ಹುಡುಕ್ತಾ ಬಂದ್ರು. ಹೇ ರಾಜನ್, ನನ್ನ ಮಗನನ್ನ ಈ ರೀತಿ ಮಾರವೇಷದಿಂದ ನನ್ನನ್ನು ಅಗಲಿಸಿ ಕರ್ಕೊಂಡು ಬಂದಿದೆಯಾ ನಿನಗೆ? ನಾನು ನಿನ್ನನ್ನು ಬಿಡುವುದಲ್ಲ, ನಿನ್ನ ರಾಜ್ಯವನ್ನು ನಾನು ಸುಟ್ಟು ಹಾಕುತ್ತೇನೆ ಅಂದ್ರೆ ಅವ್ರು. ಇವ್ರೇನು ಮೊದಲೇನು ಋಷಿಗಳು ಹೇಳ್ಕೊಟ್ಟಿದ್ರು ಅದೇ ಸೇಮ್ ಓಲ್ಡ್ಸ್ ಅವ್ರಲ್ಲಿಂದ ಬರಲಾಗತ್ತೆ. ಇವ್ರು ಶಾಂತವಾಗಿ ಕೇಳಿಸಿಕೊಂಡ್ರು, ಅವ್ರು ನಮಸ್ಕಾರ ಮಾಡಿದ್ರು, ಎಲ್ಲ ಮಾಡಿದ್ರು. ನಿಮ್ಮ ಈ ನಮಸ್ಕಾರ ಚಮತ್ಕಾರಗಳನ್ನೆಲ್ಲ ದೂರವಿಡಿರಿ. ನನಗೆ ಉತ್ತರ ಬೇಕು, ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಅವರು. ಅವಾಗ ರಾಜ ಹೇಳಿದರು, ದಯವಿಟ್ಟು ಕ್ಷಮಿಸಿ, ಈ ರಾಜ್ಯನ ಸುಟ್ಟು ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ರಾಜ್ಯದ ರಾಜ ಯಾರಪ್ಪ ಅಂದ್ರ ಋಷಿಶೃಂಗ ಅದರ ಅಂತ. ಋಷಿಶೃಂಗ ನನ್ನ ಮಗ? ಹೌದು, ನಿಮ್ಮ ಪುತ್ರನೇ ಈ ರಾಜ್ಯದ ಈ ದೇಶದ ರಾಜ. ಆ ರಾಜನಿಗೆ ಅಂದ್ರ ರಾಜಕುಮಾರನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೀವಿ. ದಯವಿಟ್ಟು ಸಿಟ್ಟಿನಿಂದ ಶಾಪ ಕೊಡುವ ಬದಲು ಅವರಿಗೆ ಆಶೀರ್ವಾದ ಮಾಡಿ ಅಂತ. ಅಷ್ಟರೊಳಗ ಋಷಿಶೃಂಗ ಮತ್ತು ಶಾಂತ ಅವಳು ಬಂದರು. ಋಷಿಶೃಂಗ ತನ್ನ ತಂದೆಯಾದ ಮಂಡುಕ ಋಷಿಗಳಿಗೆ ಅಂದ್ರ ತನ್ನ ಹೆಂಡತಿ ಈಗ ಶಾಂತ ಅವರು ಕೂಡ ನಮಸ್ಕಾರ ಮಾಡಿದರು. ಮಂಡುಕ ಋಷಿಯಿಂದ ಒಂದು ಮನೆ ಆನಂದ ಭಾಷ್ಪ ಬಂದು ಸಿಟ್ಟು ಹೋಗಿ ಈಗ ಶಾಂತ ಆಗಿ ಕಣ್ಣಿನಿಂದ ನೀರು ಉಳಿಲಿಕತ್ತದ. ಅವ್ರಿಗೆ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿ, ನಾನು ಅನ್ಕೊಂಡಿದ್ದೆ ಇವನನ್ನು ಬ್ರಹ್ಮಚರ್ಯನಾಗಿ ಮಾಡಬೇಕು, ಮಹಾನ್ ಯೋಗಿಗಳನ್ನಾಗಿ ನಾವು ಸೃಷ್ಟಿ ಮಾಡ್ಬೇಕು ಅನ್ಕೊಂಡೆ. ದೈವಲಿಖಿತ ಭಗವಾನ ಮಾಡಿ ಬರೆದಿರುವಂಥದ್ದು ಆಯ್ತು ಅಂತ ಆಶೀರ್ವಾದ ಮಾಡಿ ಅವರು ಮರಳಿ ತಪಸ್ಸಿಗಾಗಿ ಕಾಡಿಗೆ ಹೊರಟು ಹೋಗ್ಬಿಟ್ರು. ಹಿಂಗ ಬಂದಿರುವಂತ ಒಂದು ಕ್ರೋಧ ಹಿಂಗ ಶಾಂತ ಆಗಿ ಹೋತು ಅಂತ. ಅವಾಗೆಲ್ಲ ಶಾಂತ ನಿಟ್ಟುಸಿರು ಬಿಟ್ರು ಇವರೆಲ್ಲರೂ. ಆಮೇಲೆ ಏನತಿ ರಾಜ್ಯಕ್ಕೆ ಋಷಿಶೃಂಗ ಏನತಿ ರಾಜ್ಯ ಆಳ್ಲಿಕತ್ತಿದ್ರು. ರಾಜ್ಯ ಆಳ್ಬೇಕಾದಾಗ ಇಲ್ಲಿ ದಶರಥ ಮಹಾರಾಜನಿಗೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ಲಿಕ್ಕೆ ಯಾರು ಬೇಕಾಗಿದ್ದಾರೆ? ಬ್ರಾಹ್ಮಣ ಬೇಕಾಗಿದ್ದಾರೆ, ಪುರೋಹಿತ ಬೇಕಾಗಿದ್ದಾರೆ. ಪುರೋಹಿತ ಅಂದ್ರೇನು? ಪುರದ ಹಿತವನ್ನು ಬಯಸುವವರು ಪುರೋಹಿತರು ಅಂತ. ಅದಕ್ಕೆ ಆ ಪುರೋಹಿತ ಅನ್ನುವಂಥ ಶಬ್ದ ಬಂತು. ಆ ರಾಜ್ಯದ ಹಿತ ಬಯಸೋರು ಯಾರು ಇರ್ತಾರ ಅವರು ಪುರೋಹಿತರು ಅಂತ. ನಾವು ದುಡ್ಡು ತಗೊಂಡು ನಾವು ಯಜ್ಞ ಮಾಡೋದು, ಯಾಗ ಮಾಡೋದು, ಅವರು ಪುರೋಹಿತರಲ್ಲ ಅಂತ. ಹಿಂಗ ಅವ್ರನ್ನ ಆಯ್ಕೆ ಮಾಡಿದರು. ಯಾರನ್ನ? ಋಷಿಶೃಂಗರನ್ನ ಆಯ್ಕೆ ಮಾಡಿದರು. ವಶಿಷ್ಠರು ಅವ್ರನ್ನ ಕರೆ ಕಳಿಸಿದ್ರು. ಯಾವಾಗ ಕರೆ ಕಳಿಸಬೇಕಾದ್ರೆ ಅವ್ರು ಬರ್ಲಿಕ್ಕೆ ತಯಾರಿಲ್ಲ ಆದ್ರೂ ಕೂಡ ಇವ್ರು ರೂಪದ್ದು ಹೇಳಿದರು, ನೋಡಿ ದಶರಥನ ಈಗ ನಿಮ್ಮ ಹೆಂಡತಿ ಆಗಿದ್ದಾಳಲ್ಲ ಅವಳು ಶಾಂತ ದಶರಥನ ಮಗಳು. ಆ ನಂತರ ನನಗೆ ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟು ದಶರಥ ಕರುಣೆಯಿಂದ ನನಗೆ ಕೊಟ್ಟಿರುವಂತ ಮಗಳು. ನಾನು ಅವಳನ್ನು ನಿಮಗೆ ಮದುವೆ ಮಾಡಿದ್ದೆ. ದಯವಿಟ್ಟು ನೀವು ಅಲ್ಲಿ ಹೋಗ್ರಿ, ಅವರ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ನಡೆಸಿಕೊಡಿ, ಇದರಿಂದ ಆ ರಾಜ್ಯದ ಒಂದು ಸುಭಿಕ್ಷೆ ಆಗ್ತತಿ ಅಂತ. ಸರಿ, ಅಲ್ಲಿಂದ ಋಷಿಶೃಂಗ ಏನತಿ ದಶರಥನ ಅಣತಿಯ ಮೇರೆಗೆ ಅಂದ್ರೆ ಆಜ್ಞೆಯ ಮೇರೆಗೆ, ವಿನಂತಿಯ ಮೇರೆಗೆ ಅಯೋಧ್ಯಕ್ಕೆ ಬಂದರು. ಯಾವಾಗ ಅಯೋಧ್ಯಕ್ಕೆ ಬಂದು ಯಜ್ಞವನ್ನು ನಡೆಸಲಿಕ್ಕೆ, ದೊಡ್ಡ ಯಜ್ಞ, ಆ ಯಜ್ಞಕ್ಕೆ ಅನೇಕ ಋಷಿಮುನಿಗಳು, ವಶಿಷ್ಠರು, ಕುಲಪುರೋಹಿತವರು ಆಕ್ಚುಲಿ ವಶಿಷ್ಠರು. ಆದ್ರೆ ಇದು ನಡೆಸುವಂತ ಈ ಕ್ರಿಯೆಗೆ ಇವರು ಋಷಿಶೃಂಗರು ಬಂದಿದ್ರು. ಋಷಿಶೃಂಗರು ಯಜ್ಞವನ್ನು ನಡೆಸ್ಲಿಕ್ಕತ್ತಿದ್ರು. ಯಜ್ಞ ನಡೀತು, ಯಜ್ಞ ಪೂರ್ಣಾವತಿ ಆಯ್ತು. ಪೂರ್ಣಾವತಿ ಆದ್ಮೇಲೆ ಯಜ್ಞ ಪುರುಷ ಹೊರಗಡೆ ಬಂದ್ರು. ಯಜ್ಞ ಪುರುಷ ಹೊರಗೆ ಬರ್ಬೇಕಾದ್ರೆ ಸಾವಳೆ ರಂಗದಲ್ಲಿದ್ರು. ಅವರು ಸಾವಳೆ ರಂಗದ ಕಪ್ಪು ರೂಪದಲ್ಲಿದ್ರು. ಅವ್ರ ಕೈಯಲ್ಲಿ ಕಿವಿಯಲ್ಲಿ ಕರ್ಣ ಕುಂಡಲಗಳನ್ನು ಹಾಕೊಂಡಿದ್ರು, ಪೀತಾಂಬರಿ ಉಟ್ಕೊಂಡಿದ್ರು. ಅವ್ರ ಕೈಯಲ್ಲಿ ಒಂದು ಕುಂಭ ಇತ್ತು. ಆ ಕುಂಭದಲ್ಲಿ ಕ್ಷೀರವನ್ನು ತಗೊಂಡು, ಕ್ಷೀರ ಅಂದ್ರೆ ಹಾಲಿನಿಂದ ಮಾಡಿರುವಂತ ಪಾಯಸದು. ಆ ಪಾಯಸ ದೊಡ್ಡದೊಂದು ಪಾತ್ರೆ, ದೊಡ್ಡದೊಂದು ಕುಂಭ. ಆ ಕುಂಭನ ತೆಗೆದ್ರು. ಅವರಿಗೆ ಯಜ್ಞ ಮಾಡುವಂತ ಪುರೋಹಿತರ ಕೈ ಕೊಟ್ಟರು. ಆ ಪುರೋಹಿತರು ಅದನ್ನ ಏನೈತಿ ಮಂತ್ರೋಚ್ಚಾರಣೆಗಳ ಮೂಲಕ ಮತ್ತೇನೈತಿ ದಶರಥನ ಕೈಯಲ್ಲಿ ಕೊಟ್ಟರು. ಅವರಿಗೆ ಆಜ್ಞೆ ಮಾಡಿದರು, ಇದು ನಿನ್ನ ರಾಣಿಯರಿಗೆ ಹಂಚ್ರಿ ಅಂತ.
ಏನು ಪಟ್ಟದರ್ಶಿಗಳಾದ್ರಲ್ಲ ಅವ್ರಿಗೆಲ್ಲ ಹಂಚ್ರಿ ಅಂತ. ಅವ್ರೇನ್ ಮಾಡಿದ್ರು, ಕುಂಭದ ಅರ್ಧ ಕ್ಷೀರ ಯಾರಿಗೆ ಕೊಟ್ರು? ಕೌಶಲ್ಯಗೆ ಕೊಟ್ರು. ಅರ್ಧ ಭಾಗದೊಳಗ 1/4 ಅಂದ್ರ ಇನ್ನು ಅರ್ಧ ಉಳಿತಲ್ಲ, ಅರ್ಧದೊಳಗೆ ಅರ್ಧ ಅಂದ್ರೆ ಗಿರ್ದ ಯಾರಿಗೆ ಕೊಟ್ರು? ಕೈಕೇಯಿಗೆ ಕೊಟ್ರು. ಇನ್ನು ಅರ್ಧ ಏನೈತಿ ಸುಮಿತ್ರೆ ಕೊಟ್ರು. ಯಾವಾಗ ಈ ಕೌಶಲ್ಯ ಅರ್ಧ ಕುಡಿದ್ಲು, ಕೈಕೇಯಿ ಏನ್ ಮಾಡಿದ್ಲು, ಯಾವಾಗ ಅರ್ಧದಾಗ ಗಿರ್ದ ಕೊಟ್ಟಿದ್ರಲ್ಲ, ಆ ಗಿರ್ದದೊಳಗನ ಇನ್ನೂ ಅರ್ಧ ಹಾಗೆ ಉಳಿಸ್ಕೊಂಡು, ಅಂದ್ರೆ 1/8 ಭಾಗ, 1/8 ಅಂದ್ರ 1/8 ಪ್ರಮಾಣ ಅದನ್ನ ಸುಮಿತ್ರೆನಿಗೂ ಕೂಡ ಕೊಟ್ಲು. ಅಂದ್ರೆ ಈಗ ಒಂದು ರೊಟ್ಟಿ ಐತಿ, ಅದನ್ನ ಮಡಚಿದ್ವಿ, ಅರ್ಧ ಆಯ್ತು, ಅರ್ಧ ಭಾಗ ಕೌಶಲ್ಯ ಕೊಟ್ರು, ಇನ್ನು ಅರ್ಧ ಉಳಿದತಿ. ಅರ್ಧದಲ್ಲಿ ಅದನ್ನ ಅರ್ಧ ಮಾಡಿ ಅರ್ಧ ಏನೈತಿ ಸುಮಿತ್ರೆಗೆ ಕೊಟ್ಲು ಕೈಕೇಯಿ. ಅದರಲ್ಲೇ ಅರ್ಧದ ಗಿರ್ದ ಏನೈತಲ್ಲ ಅವಳು ತಿನ್ಲು. ಸುಮಿತ್ರನಿಗೆ ಎಷ್ಟು ಬಂದದ ಈಗ? 1/4 4 ಮತ್ತು ಅಧಿಕ 1/8 ಇಷ್ಟು ಪ್ರಮಾಣ ಅವಳು ಅದನ್ನು ಸ್ವೀಕಾರ ಮಾಡಿದ್ಲು. ಯಾವಾಗ ಇದನ್ನ ಕ್ಷೀರವನ್ನು ಕುಡಿದ್ರು ಅವಾಗಲೇ ಅವರು ಗರ್ಭಧಾರಣೆ ಮಾಡಿದರು. ಗರ್ಭಧಾರಣೆ ಮಾಡಿದ್ರು. ಇನ್ನ ಕುಂಭ ಏನು ಉಳಿತಲ್ಲ ಅದರಲ್ಲಿ ಅದೇತ್ತು, ಅಲ್ಲಿ ಒಂದು ಗಿದಡ್ ಬಂತು. ಗಿದಡ್ ಅಂದ್ರೆ ಈಗ ರಣಹದ್ದು ಬಂತು. ಅದನ್ನ ಆ ಕುಂಭನ ಎತ್ಕೊಂಡು ಹೋಯ್ತು. ಕುಂಭ ಅಂದ್ರೆ ಗಡಿಗೆನ ಎತ್ಕೊಂಡು ಹೋಯ್ತು. ಕಿಷ್ಕಿಂದಕ್ಕೆ ಬಂತು. ಕಿಷ್ಕಿಂದ ಅಂದ್ರೆ ಈಗಿನ ನಮ್ಮ ಕರ್ನಾಟಕದ ಹಂಪಿ ಏರಿಯಾ. ಆ ಕಿಷ್ಕಿಂದದಲ್ಲಿ ಬಂತು. ಆ ಕಿಷ್ಕಿಂದದಲ್ಲಿ ಅಂಜನಾದೇವಿ ಕೂತಿದ್ರು. ಆ ಅಂಜನಾದೇವಿಯ ಮಡಿಲಲ್ಲಿ ಇದನ್ನ ಕುಂಭವನ್ನು ಬಿಟ್ಟಿತು. ಆ ಕುಂಭದ ಒಳಗೆ ನೋಡಿದ್ರು, ಅದು ಅಗದಿ ಸುಮಧುರವಾಗಿರುವಂತ ಕ್ಷೀರ ತುಂಬಿದ್ದ ಪಾತ್ರೆ. ಆದ್ರೆ ಅದರಲ್ಲಿ ಸ್ವಲ್ಪ ಭಾಗ ಹಾಗೆ ಉಳಿದಿತ್ತು. ಅದನ್ನ ಹಿಂಗೆ ಬಡಿದ್ರು, ಅವರು ತಿಂದ್ರು. ಯಾವಾಗ ಹಿಂಗೆ ಬಡ ತಿಂದ್ರು, ಅವರ ಹೊಟ್ಟೆಯಲ್ಲಿ ಕೂಡ ಹನುಮಾನ್ಜಿ ಜನ್ಮಿಸಿದರು. ಕೌಶಲ್ಯಗೆ ರಾಮ, ಕೈಕೇಯಿಗೆ ಭರತ, ಸುಮಿತ್ರನಿಗೆ ಯಾರು? ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟಿದ್ರು. ಹುಟ್ಟಬೇಕಾದ್ರೆ ಹೊಟ್ಟೆ ಒಳಗೆ ಇರ್ಬೇಕಾದ್ರನ್ನ ಮೆಸೂಸ್ ಆಗ್ಲಿಕ್ಕತ್ತಿತ್ತು ಅಂತ. ರಾಮನ ಮುಖ ಅಂದ್ರೆ ಕೌಶಲ್ಯ ಹೊಟ್ಟೆಯಿಂದ ರಾಮನ ಮುಖ ಕಾಣ್ತಾ ಇದ್ರೆ, ಕೈಕೇಯಿಯಿಂದ ಭರತನ ಪಾದಗಳು ಕಾಣ್ಲಿಕ್ಕತ್ತಿತ್ತು ಅಂತ. ಅಂದ್ರ ರಾಮನ ಪಾದುಕೆ ಇವ ಸಂಭಾಳಿಸ್ತಾನಂತ. ಇನ್ನ ಸುಮಿತ್ರನ ಹೊಟ್ಟೆಯಿಂದ ಇವರು ಕೈಗಳು ಕಾಣ್ಲಿಕ್ಕತ್ತ. ಕೈಗಳು ಕಾಣ್ತಾ ಇದ್ದಾವೆ ಅಂದ್ರೆ ಇಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನ ಅವ್ರ ಹೊಟ್ಟೆ ಒಳಗಿದ್ರು ಅಂತ. ಮುಂದ ಅವರ ಜನ್ಮ ಆಗ್ತದೆ. ಆ ಜನ್ಮ ಆದ ಗುಟ್ಲೇನ ಇಷ್ಟೊಂದು ಸುಂದರವಾದ ಮಕ್ಕಳು ಜನ್ಮ ಆಯ್ತು ಅಂತ, ರಾಜಕುಮಾರರ ಜನ್ಮ ಆಯ್ತು ಅನ್ನೋದು ಗೊತ್ತಾದ ಕೂಡಲೇ ಎಲ್ಲ ಕಡೆಗೆ ಹಬ್ಬನೇ ಹಬ್ಬ. ಆವಾಗ ವಸಿಷ್ಠರನ್ನು ಕರೆಸಿ ಅವ್ರಿಗೆ ಹೆಸರು ಕೊಡ್ಬೇಕಾಯ್ತು. ಆ ಮಗುವಿಗೆ ಹೆಸರು ಇಡ್ಲಿಕ್ಕೆ ಟೈಮ್ ಆಯ್ತು. ಆ ಹೆಸರಿನ ಟೈಮ್ನಾಗ ರಾಮನ್ನ ಅಂದ್ರೆ ರಾಮ ಅಂತ ಹೆಸರಿಡುವಂತ ಆ ಕೂಸನ್ನ ಕೈ ಬಗಲಲ್ಲಿ ಎತ್ತಿಡ್ಕೊಂಡು ಹೇಳ್ತಾ ಇದ್ದಾರೆ ಯಾರು? ವಸಿಷ್ಠರು. ಹೇ ರಾಮ, ಈ ಎಲ್ಲ ಜ್ಞಾನ ಬಂದಿರುವುದು ನಿನ್ನಿಂದ. ನೀನೇ ಕೊಟ್ಟಿರುವಂತ ಈ ಜ್ಞಾನದ ಮೂಲಕ ನಿನಗೆ ನಾ ಹೆಸರು ಕೊಡಬೇಕಾಗಿದೆ. ನೀನೇ ಜಗತ್ತಿಗೆ ಹೆಸರು ಕೊಟ್ಟಾವ. ಜಗತ್ತಿಗೆ ಹೆಸರು ಕೊಟ್ಟವನಿಗೇನೆ ನಾ ಹೆಸರು ಕೊಡ್ಬೇಕಾಗ್ಯದ. ನೀನು ನನಗೆ ಈ ಸೇವೆ ಕೊಟ್ಟಿದಿ, ಆದ್ರಿಂದ ನಾ ಈ ಸೇವೆ ಮಾಡ್ತೀನಿ ಅಂತ ಅವರು ತಮ್ಮೊಳಗೆ ಹೇಳ್ಕೊಳ್ತಾ ಇದ್ದಾರೆ. ಬೇರೆದವ್ರಿಗೆ ಅದು ಕೇಳಿಸ್ತಾ ಇಲ್ಲ. ಯಾವಾಗ ವಸಿಷ್ಠರು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಎಲ್ಲಾ ಜೀವಕ್ಕೂ ಆಧ್ಯಾತ್ಮಿಕ ಆನಂದವನ್ನು ಕೊಡುವ ರಾಮ ಅಂದ್ರ, ರಾಮದ ಅರ್ಥ ಏನ? ರಮೇ ಇತಿ ರಾಮ ಅಂತ. ಆನಂದದ ಒಂದು ಸ್ರೋತ ರೂಪು ಯಾರು? ರಾಮ. ಅದಕ್ಕೆ ಇವನಿಗೆ ರಾಮ ಎಂದು ಕರೆಯುವ ಅಂತ. ಇವನಿಗೆ ರಾಮ ಅಂದಾಗ ಅಲ್ಲೆಲ್ಲ ನೆರೆದಿರುವಂತ ಸಭಿಕರೆಲ್ಲ ಏನದಲ್ಲ, ರಾಮನ ಜೈ ಹೋ ರಾಮ, ಜೈ ಹೋ ರಾಮ, ಜೈ ಹೋ ರಾಮ ಅಂತ ಕರೀತಾರೆ. ರಾಮನ ಗ್ಲೋರಿಫಿಕೇಶನ್ ಕೇಳಲಿಕ್ಕೆ. ಆಮೇಲೆ ಅದೇ ರೀತಿ ಭರತ, ಕೈಕೇಯಿಂದ ಭರತ ಬಂದಿದ್ರು. ಆ ಭರತನಿಗೆ ಹೆಸರು ಕೊಟ್ಟು ಭರತ ಅನ್ನುವಂಥದ್ದು.
ಭರ ಇತಿ ರಾಮ ಅಂತ. ಭರತ ಅಂದ್ರ ಭಾರವನ್ನು ವ್ರತವಾಗಿ ಅನುಭವಿಸಿದವ ಅಂತ. ಏನು ಭಾರ? ಏನು ಭಾರ ಅಂದ್ರೆ ಜೂಟಾಭಾರ. ಜೂಟಾಭಾರ ಅಂದ್ರೆ ಸುಳ್ಳು ಆರೋಪಗಳನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡು ಕೂಡ ತನ್ನ ವ್ರತವನ್ನು ಕಷ್ಟವಾಗಿ ಸಹನೆಯಿಂದ ಪಾಲಿಸಿದವ. ನೋಡಿ, ರಾಮ ಕಾಡಿಗೆ ಹೋಗ್ಲಿಕ್ಕೆ ಇವನೇ ಕಾರಣ ಅಂತ. ಯಾರು? ಭರತ ಕಾರಣ ಅಂತ ಎಲ್ಲಾ ಜನರು ಭರತನಿಗೆ ಬೈತಾ ಇದ್ರು. ಜೂಟ ಆರೋಪ. ಆಕ್ಚುಲಿ ಭರತ ಆದ ಕಾರಣನೇ ಅಲ್ಲ, ಅದಕ್ಕೆ ಕಾರಣ ಆದವಳು ಅವಳ ತಾಯಿ. ಆದ್ರೆ ಭರತ ಇದು ಎಲ್ಲ ಆರೋಪಗಳನ್ನು ತನ್ನ ತಲೆ ಮೇಲೆ ಹೊತ್ತುಕೊಂಡು, ಆ ಭಾರವನ್ನೆಲ್ಲ ತಲೆ ಮೇಲೆ ಹೊತ್ತುಕೊಂಡು ಏನು 14 ವರ್ಷಗಳೇನದವಲ್ಲ, 14 ವರ್ಷಗಳವರೆಗೂ ಅಯೋಧ್ಯವನ್ನ ಆಳಿದ. ಅಯೋಧ್ಯವನ್ನು ಪಾಲಿಸಿದ, ಆಳಿದಲ್ಲ. ಆಳಿದವರೆಲ್ಲೋ ರಾಮನ ಪಾದಕ್ಕೆ ಆಳಿದವು. ನಾನು ಅಯೋಧ್ಯದಲ್ಲಿ ನಿಲ್ಲುವುದೇ ಇಲ್ಲ, ಇಲ್ಲಿರುವುದೇ ಇಲ್ಲ, ನಾ ಇಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ನಾನು ಅಂತ ಹೇಳಿಬಿಟ್ಟು ನಂದಿಗ್ರಾಮ ಅಂತ ಆ ನಂದಿಗ್ರಾಮದಲ್ಲಿ ಹೋಗಿದ್ದ. ನಂದಿಗ್ರಾಮದಲ್ಲಿ ಇರಬೇಕಾದ್ರೂ ಕೂಡ ರಾಮ ಈ ಜಮೀನಿನ ಮೇಲೆ ಮಲಗಲಿಕತ್ತಾನ. ನಾನು ಹೆಂಗ ಇದ್ರ ಮೇಲೆ ಕಟಿಯದ ಮೇಲೆ ಮಲಗಲಿ ಅಥವಾ ಕಟಿಯ ಮಂಚದ ಮೇಲೆ ಮಲಗದಲ್ಲ ನಾನು. ಜಮೀನಿನ ಮೇಲೆ ಮಲಗಲಿಕ್ಕೂ ಕೂಡ ನಾನು ಯೋಗ್ಯನಲ್ಲ. ಮತ್ತೆ ಏನ್ ನೋಡಿದ್ರು, ಜಮೀನನ್ನು ಒಗೆದು ಕೆಳಗಡೆ ಗುಹೆ ಗತೆ ಮಾಡಿಕೊಂಡು ಆ ಗುಹೆದೊಳಗೆ ಇರ್ತಿದ್ರು, ಅಲ್ಲಿ ಮಲಗ್ತಿದ್ರು, ನೆಲದ ಮೇಲೆ ಮಲಗ್ತಿದ್ರು. ಅದು ಏನು ಹಸುದಿಲ್ಲ. ನನ್ನ ರಾಮ ಹುಲ್ಲಿನ ಮೇಲೆ ಮಲಗ್ತಾ ಇದ್ದಾನೆ, ಕಲ್ಲಿನ ಮೇಲೆ ಮಲಗ್ಲಿದ್ದಾನ. ನಾನು ಅದನ್ನು ಕೂಡ ಉಪಯೋಗ ಮಾಡೋದಿಲ್ಲ, ನಾನು ನೆಲದ ಮೇಲೆ ಮಲಗ್ತೇನೆ. ನನ್ನ ರಾಮ ಅಗದಿ ನಿಮ್ಮನವಾಗಿರುವಂತ ಬಟ್ಟೆಗಳು, ನಿಮ್ಮನವಾಗಿರುವಂತ ಹುಲ್ಲು ನಾರಿನಿಂದ ಮಾಡಿರುವಂತ ಮಡಿಗಳು, ಅಂದ್ರೆ ಮಡಿ ಅಂದ್ರ ನಾರಿನಿಂದ ಮಾಡಿರುವಂತ ಬಟ್ಟೆಗಳಂತ. ನಾರಿನಿಂದ ಮಾಡಿರುವಂತ ಬಟ್ಟೆಗಳಂದ್ರೆ ಅಗದಿ ಬಿರುಸಾಗಿರ್ತಾವ, ಒರಟಾಗಿರ್ತಾವ. ಆ ಬಟ್ಟೆಗಳನ್ನು ಧಾರಣೆ ಮಾಡ್ತಾನ ಅವ. ಅಂತ ಬಟ್ಟೆಗಳನ್ನು ಧಾರಣೆ ಮಾಡ್ತಾನೆ ಅಂದ್ರೆ ನಾನು ಅಂತ ಬಟ್ಟೆಗಳನ್ನೇ ಧಾರಣೆ ಮಾಡ್ತೇನೆ, ಅದಕ್ಕಿಂತ ಲೋ ಕ್ವಾಲಿಟಿ ಬಟ್ಟೆಗಳನ್ನು ಧಾರಣೆ ಮಾಡ್ತೇನೆ ಅಂತ ಭರತ ಬಟ್ಟೆ ಧಾರಣೆ ಮಾಡ್ತಾ ಇದ್ದ. ನನ್ನ ದೇಶವನ್ನ ಆಳುವ ರಾಮ, ನಾನು ಅವನ ಸೇವಕ ಅಂತ ಹೇಳ್ಬಿಟ್ಟು ಬರೇ ಆಳುವಂದ್ರ ರಾಮ ಹೋಗಿದಾನೆ ನನ್ನ ಮೇಲೆ ಜುಟ ಆರೋಪ ಮಾಡಿ ಹೋದ ಅಂತ ಹೇಳ್ಬಿಟ್ಟು ನಾ ಬಿಟ್ಟು ಹೋಗೋದಲ್ಲ. ನಾವ್ ಯಾರಾದ್ರೂ ನಮ್ಗೆ ಏನಾರು ಬೈದಂದ್ರ ನನಗೆ ಹಿಂಗಂದವ, ನಾನ್ಯಾಕಿರ್ಬೇಕು ಈ ಸಂಸ್ಥಾದಲ್ಲಿ, ನನಗೇನು ಮಾಡಿದೆ ಈ ಸಂಸ್ಥಾ, ನನ್ನ ಜೀವನ ಎಲ್ಲ ಹಾಳಾಯ್ತು ಅಂತ ನಾವು ಸಂಸ್ಥಾಕ್ಕೆ ಇನ್ನೊಂದಿಷ್ಟು ಬೈದು ಹೋಗ್ತೇವೆ. ಆದ್ರ ಭರತ ಅವ ಎಂದೂ ಆ ರೀತಿ ಬೈಲಿಲ್ಲ. ಭರತ ಏನ್ ಮಾಡಿದ, ಅದನ್ನ ಒಳಗಿಂದ ಒಳಗನ ಆ ಭಾರವನ್ನ ಗ್ರಹಿಸಿದ, ಆದ್ರೂ ಕೂಡ ಆ ಭಾರವನ್ನು ನಿಭಾಯಿಸಿದ. ಯಾವಾಗ ರಾಮ ಬಿಟ್ಟು ಹೋದ, ವಾಪಸ್ ಬರ್ಬೇಕಾದ್ರ ಅಯೋಧ್ಯ ಇನ್ನೂ ತುಳುಕ್ತಾ ಇತ್ತು. ಏನು ಐಶ್ವರ್ಯದಿಂದ ತುಂಬಿ ತುಳುಕ್ತಾ ಇತ್ತು, ಸುರಕ್ಷತೆಯಿಂದ ತುಂಬಿ ತುಳುಕ್ತಾ ಇತ್ತು. ಅದು ಹೇಗೆ ಸಾಧ್ಯ ಅಂತ, ಅದು ಹೇಗೆ ಸಾಧ್ಯ ಅಂದ್ರ ಭರತ ಎಲ್ಲಿ ನೆಗ್ಲೆಕ್ಟ್ ಮಾಡಲಿಲ್ಲ. ಪ್ರತಿಯೊಂದು ಸೇವಾನು ಇಷ್ಟೊಂದು ವಿನಮ್ರವಾಗಿ ಮಾಡ್ತಾ ಹೋದ. ಸುಶುಭ್ಯ ಅಂದ್ರೆ ಯಾವುದೇ ವ್ಯವಸ್ಥೆಗಳನ್ನು ಸಡಿಲಗೊಳಿಸ್ಲಿಲ್ಲ. ಯಾರು? ಭರತ. ಅದನ್ನ ಇನ್ನೂ ಟೈಟ್ ಮಾಡಿ ಇಟ್ಟಿದ್ದ, ಒಳ್ಳೆ ರೀತಿ ನಡಲಿಕ್ಕೆ. ಜೊತೆಗೆ ಶತ್ರುಘ್ನ ಏನಂತೆ ಸಹಾಯ ಮಾಡಿದ, ಶತ್ರುಗಳನ್ನು ನಿಗ್ರಹ ಮಾಡ್ಲಿಕ್ಕೆ. ಯಾವ ಶತ್ರುನು ಕೂಡ ರಾಮ ಇಲ್ಲ ಅಂತ ಹೇಳ್ಬಿಟ್ರ ಅಟ್ಯಾಕ್ ಮಾಡಬಹುದು ಅನ್ನುವಂತ ಶತ್ರುಗಳನ್ನು ನಿಗ್ರಹಿಸಿದವ. ಸ್ವತಃ ಭರತನ ಸೇವಾ ಮಾಡಿದ. ಭರತ ಏನ್ ಮಾಡಿದ, ರಾಮನ ಡೈರೆಕ್ಟ್ ಸೇವಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಕ್ಚುಲಿ ಲಕ್ಷ್ಮಣ ಡೈರೆಕ್ಟ್ ಸೇವಾ ಮಾಡ್ತಾ ಇದ್ರು. ಭರತ ಏನ್ ಮಾಡಿದ, ಅವನ ಆಣತಿಯನ್ನ ಸೇವೆಯಾಗಿ ಮಾಡ್ಲಿಕ್ಕತ್ತಿದ್ರು. ಶತ್ರುಘ್ನ ಏನ್ ಮಾಡಿದ, ಭರತನ ಸೇವಕನಾಗಿ ಮಾಡಿದ. ನಾವು ಏನ್ ಮಾಡುದು, ಭಕ್ತರ ಸೇವಕರಾಗಿರ್ಬೇಕು ಅಂತ. ಭರ್ತೃಯೋರ್ ಪಾದ ಕಮಲ ಯೋರ್ ದಾಸ್ 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 ಅನುದಾಸ್. ಯಾರ ದಾಸರ ಅನುದಾಸರು ನಾವು? ಗೋಪಿಯರ ದಾಸರ ಅನುದಾಸರು ನಾವಂತ. ಅದನ್ನ ಭರತ ಇಲ್ಲೇ ನಿರೂಪಣೆ ಮಾಡ್ತಾ ಇದ್ದ, ಶತ್ರುಘ್ನ ನಿರೂಪಣೆ ಮಾಡ್ತಾ ಇದ್ದ. ಹಿಂಗ ಸೇವೆ, ಅದಕ್ಕ ಭರತ ಅಂತ ಹೆಸರು ಕೊಟ್ರು. ಆಮೇಲೆ ಲಕ್ಷ್ಮಣ, ಸಾಕ್ಷಾತ್ ಲಕ್ಷ್ಮೀ ಸಂಪನ್ನ. ಯಾರು ಲಕ್ಷ್ಮೀ ಸಂಪನ್ನ? ಯಾರು? ಲಕ್ಷ್ಮಣ. ಲಕ್ಷ್ಮೀ ಸಂಪನ್ನ ಅಂದ್ರೆ ಅರ್ಥ ಏನು? ಸೀತಾದೇವಿ ಸೇವಾ ಮಾಡಿದ್ರು ಅವರು. ಸೀತಾದೇವಿ ಯಾರು? ಸ್ವತಃ ಲಕ್ಷ್ಮೀದೇವಿ. ಲಕ್ಷ್ಮೀ ಸಂಪನ್ನ ಅಂದ್ರೆ ಲಕ್ಷ್ಮೀ ದೇವಿ ಅವ್ರ ಮೇಲೆ ಅಷ್ಟೊಂದು ಕೃಪಾ ಮಾಡಿದ್ರು ಅಂತ. ಕೃಪೆ
ಅದಕ್ಕೆ ಅವ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಅಂತ ಅವಾಗ ಲಕ್ಷ್ಮಣ ಅಂತ ಹೆಸರು ಕೊಟ್ಟರು. ಇನ್ನ ಶತ್ರುಗಳನ್ನು ನಿಗ್ರಹಿಸುವಾಗ ಅವಾಗ ಅದಕ್ಕೆ ಶತ್ರುಘ್ನ ಅಂತ ಹೆಸರು ಕೊಟ್ಟರು. ಇದೆಲ್ಲವನ್ನು ಗ್ಲೋರಿಫೈ ಮಾಡಿದರು, ಎಲ್ಲರೂ ಸ್ತುತಿ ಮಾಡಿದರು, ಹೊಗಳಿದರು. ಹಿಂಗ ಈ 4 ಜನ ಯಾರ್ಯಾರು? ಕೌಶಲ್ಯದಿಂದ ರಾಮ, ಕೈಕೆಯಿಂದ ಭರತ, ಸುಮಿತ್ರನಿಂದ ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟಿ ಬಂದರು. ಹಿಂಗ ರಾಮನ ಬಣ್ಣ ನೋಡಿ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳ ಮೂಲಕ ಭಗವಾನ್ ಅವತಾರ ಮಾಡ್ತಾರೆ. ಕೃಷ್ಣನ ಬಣ್ಣ ಬ್ಲಾಕ್ ಅಂದ್ರೆ ಸಾವಳೆ ರಂಗ ಅಂತ ಕರಿತೇವೆ ನಾವು, ಬ್ಲಾಕಿಶ್. ಬಲರಾಮನ ಬಣ್ಣ ಬಿಳಿ ಬಣ್ಣ. ರಾಮನ ಬಣ್ಣ ಗ್ರೀನಿಶ್ ಅಂತಂದ್ರೆ ಹಸಿರು ಕಲರ್, ಗಿಳಿ ಹಸಿರು. ಇನ್ನ ಲಕ್ಷ್ಮಣನ ಕಲರ್ ಯಾವ್ದಂದ್ರೆ ಬಿಳಿ ಬಣ್ಣ ಅಂತ, ಬಿಳಿ ಬಣ್ಣ. ಇನ್ನು ನೋಡ್ರಿ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರಂಗದಲ್ಲಿ ಬರ್ತಾರೆ ಭಗವಾನನ್ನು. ಗೌರಾಂಗರು ಬಂಗಾರದ ವರ್ಣದಲ್ಲಿ ಬಂದರು, ಚೈತನ್ಯ ಮಹಾಪ್ರಭುಗಳು. ಇನ್ನು ನಾವಿಲ್ಲಿ ಭರತನ ಬಣ್ಣನು ಕೂಡ ಸಾವಳೆ ರಂಗ ಕಪ್ಪು ಬಣ್ಣ. ಮತ್ತೆ ಶತ್ರುಘ್ನನು ಕೂಡ. ಆದ್ರೂ ಇಷ್ಟೊಂದು ಸುಂದರವಾಗಿದ್ದಾರೆ ಅಂದ್ರೆ ಇಷ್ಟೊಂದು ಸುಂದರ, ಯಾವ ಮಗುವನ್ನು ಕೂಡ ಒಂದು ರೀತಿ ಬೇರೆ ಬೇರೆ ತಾಯಿ ಮಕ್ಕಳಾದ್ರೂ ಕೂಡ ಒಂದೇ ರೀತಿಯಾಗಿ ಕಾಣ್ತಾ ಇದ್ರು. ಆದ್ರೆ ಅವ್ರು ಗುರುತಿಸೋದು ಯಾವುದರಿಂದ? ಬಣ್ಣದಿಂದ ಮಾತ್ರ ಗುರುತಿಸಬಹುದಾಗಿತ್ತು. ಅಷ್ಟು ಚಂದಾಗಿದ್ರು ಅವರು, ಅಷ್ಟು ಸುಂದರವಾಗಿದ್ರು. ಹಿಂಗ ವಶಿಷ್ಠರು ಆ ಮಕ್ಕಳಿಗೆ ಹೆಸರು ಕೊಟ್ಟರು ಅಂತ ನೋಡಿ. ನಾವು ಕೃಷ್ಣ ಲೀಲಾದಲ್ಲಿ ಕೃಷ್ಣನ ಬಾಲ್ಯ ಲೀಲೆಗಳು ಅನೇಕ ಲಕ್ಷ ಲೀಲೆಗಳನ್ನು ನಾವು ಕೇಳಲಿಕ್ಕೆ ಆಗ್ತದೆ, ಸಿಗ್ತದೆ. ಅದರ ರಾಮನ ಒಂದು ಲೀಲೆಗಳು ಕೇಳಿಸ್ಲಿಕ್ಕೆ ಬಹಳಷ್ಟು ಕಮ್ಮಿ. ಬೇರೆ ಬೇರೆ ರಾಮಾಯಣದಲ್ಲಿ ಅಲ್ಲೋ ಸ್ವಲ್ಪ ಇಲ್ಲೋ ಸ್ವಲ್ಪ ಉಲ್ಲೇಖಗಳು ಮಾಡಿದ್ದಾರೆ. ಅಂಥದ್ರಲ್ಲಿ 1-2 ಪ್ರಸಂಗಗಳನ್ನ ನಾವು ಹೇಳ್ತಾ ಶಾರ್ಟ್ಕಟ್ ಆಗಿ ಹೇಳೋದ್ರ ಮೂಲಕ ನಾವು ಮುಗಿಸುವ. ಯಾಕಂದ್ರೆ ಆಲ್ರೆಡಿ 10 ಮಿನಿಟ್ ಜಾಸ್ತಿ ಆಯಿತು. ನಾವು 10 ಮಿನಿಟ್ ಲೇಟಾಗಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ. ರಾಮ ಬೆಳೀತಾ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ರು. ಆಡ್ಬೇಕಾದ್ರೆ ಇವಾಗ ಅವರಿಗೆ ಧನುರ್ವೇದ ಅಂದ್ರೆ ಬಿಲ್ಲಿನ ವಿದ್ಯೆಯನ್ನು ಕಲಿಸ್ತಾ ಇದ್ರು ಗುರುಗಳು, ಎಲ್ಲ ಕಲಿಸಿದರು. ಲಕ್ಷ್ಮಣ ಹೇಳ್ತಾ ಇದ್ದಾರೆ, ಅಣ್ಣ ನೋಡ್ರಿ, ಇವು ಮಕ್ಕಳು ಮಗು ಇರ್ಬೇಕಾದ್ರೆ ತೊಟಲದಲ್ಲಿ 4 ಮಕ್ಕಳನ್ನ ಹಾಕಿದ್ದು. ಅವು ಎಲ್ಲವೂ ಜೋರಾಗಿ ಅಳಲಿಕತ್ತಿದ್ರಂತೆ. ರಾಮನದು ಒಂದು ತೊಟ್ಲು, ಭರತನ ಒಂದು ತೊಟ್ಲು, ಲಕ್ಷ್ಮಣನ ಒಂದು ತೊಟ್ಲು, ಶತ್ರುಘ್ನ ಒಂದು ತೊಟ್ಟಿಲು ಹಾಕಿದಾಗ ಜೋರಾಗಿ ಅಳೋದು ಕೇಳೋದು ಎಲ್ಲ. ಅಯ್ಯೋ ಇದು ಅಂತ ಅಳ್ತಾ ಇದ್ವು. ಏನ್ ಮಾಡೋದು ಇವು ಅಳೋದಕ್ಕೆ, ಹೇಗೆ ನಿಲ್ಸೋದು ಅಂತ. ಅದಕ್ಕೆ ವಸಿಷ್ಠರು ಕೇಳಿದ್ರಂತೆ, ಏನ್ ಮಾಡೋದು ಇವ್ರಿಗೆ, ಇಷ್ಟೊಂದು ಅಳ್ತಾ ಇದ್ವು, ಏನ್ ಮಾಡೋದು ಅಂತ. ಸರಿ, ಏನ್ ಮಾಡೋದಂಗಿಲ್ಲ, ಲಕ್ಷ್ಮಣನ್ ತಂದು ರಾಮನ ಒಂದು ತೊಟ್ಟಿಲಿನಲ್ಲಿ ಹಾಕಿದಾರಂತ ಅವ್ರು. ಆಮೇಲೆ ಶತ್ರುಘ್ನ ತಂದು ಭರತನ ತೊಟ್ಟಿಲಿನಲ್ಲಿ ಹಾಕಿದ್ರು. ಹಾಕಿದಾಗ ಅಳೋದಿತ್ತಲ್ಲ, ಅದು ಕಮ್ಮಿ ಆಯ್ತಂತೆ. ಅಂದ್ರೆ ಲಕ್ಷ್ಮಣ ರಾಮಪ್ರಿಯ, ಅದಕ್ಕೆ ರಾಮಪ್ರಿಯ ಅಂತ ಕರೀತಾರೆ. ಯಾವ್ದು ಈಗ ನಮ್ಮ ಮೇಲುಕೋಟೆ ಕಥೆ ಮಾಡ್ಬೇಕಾದ್ರೆ ನಾವು ಹೇಳ್ತಿದ್ವಲ್ಲ ರಾಮಪ್ರಿಯ ಅಂತ. ಯಾರ ಹೆಸರು? ಚೆಲುವ ನಾರಾಯಣನಿಗೆ ರಾಮಪ್ರಿಯ ಅಂತ ಕರೀತಾರೆ. ರಾಮಾನುಜರು ಆಕ್ಚುಲಿ ಲಕ್ಷ್ಮಣರು ಅಂತ. ರಾಮಾನುಜ, ರಾಮನ ಅನುಜ ಅಂದ್ರೆ ತಮ್ಮ, ಅಗ್ರಜ ಅಂದ್ರೆ ಅಣ್ಣ ಅಂತ ಆಗ್ತದೆ. ಈಗ ಬಲರಾಮ ಅಗ್ರಜ, ಆಕ್ಚುಲಿ ಕೃಷ್ಣನ ಅಣ್ಣ ಅಗ್ರಜ ಯಾರು? ಬಲರಾಮ್. ರಾಮನ ತಮ್ಮ ಯಾರು? ಲಕ್ಷ್ಮಣ, ಅನುಜ. ಅದಕ್ಕೆ ಅವ್ರಿಗೆ ರಾಮಾನುಜ ಅಂತ ಕರೀತಾರೆ. ಹಂಗೆ ಈಗ ನಮ್ಗ ನಿತ್ಯಾನಂದರು, ಚೈತನ್ಯ ಲೀಲಾದಲ್ಲಿ ನಿತ್ಯಾನಂದರು ಆಕ್ಚುಲಿ ಲಕ್ಷ್ಮಣನ ಅವತಾರ. ಹಿಂಗ ರಾಮಾನುಜರು ವಶಿಷ್ಠರು ಏನ್ ಮಾಡಿದ್ದಾರೆ, ಆ ಮಗುಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. 2 ತೊಟ್ಟೆಲ್ ಉಳಿತಾವಲ್ಲ, ಈ ತೊಟ್ಟೆಗಳು ಉಪಯೋಗ ಮಾಡ್ಬೇಡ್ರಿ ಅಂತ ತೆಗೆದು ಹೊರಗೆ ಹಾಕ್ರಿ ಅಂತ ಹೊರಗಿಡಿಸಿದ್ರು. ಆಮೇಲೆ ಆ ನಂತರ ಅವು ಏನತ್ತೆ, ಅವು ಸಮಾಧಾನವಾಗಿದ್ವು ಅಂತ ಮಕ್ಕಳು. ಹಂಗ ಮುಂದೆ ಬೆಳೀತಾ ಈಗ ಧನುರ್ ವಿದ್ಯೆಯನ್ನ ಕಲಿತಾ ಇದ್ದಾರೆ. ಧನುರ್ವಿದ್ಯೆ ಕಲಿಬೇಕಾದ್ರೆ ಅಲ್ಲೊಬ್ಬ ಕನ್ಯಾ ನಿಂತ್ಕೊಂಡಿದ್ದಾಳೆ. ಅವಳು ನೋಸ್ ರಿಂಗ್ ಹಾಕೊಂಡಿದ್ದಾಳೆ. ನೋಸ್ ರಿಂಗ್ ಹಾಕೊಂಡಾಗ ನೀರು ತಗೊಂಡು ನೋಸ್ ರಿಂಗ್ ನೀರು ಸೆಳಿಲಿಕ್ಕತ್ತಾಳ. ನೀರು ಸೆಳಿಬೇಕಾದ್ರೆ ಅದರ ಅಪೋಸಿಟ್ ಇವ್ರು ನಿಂತ್ಕೊಂಡು ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ಬಾಣ ಹೊಡೆದ್ರೆ ಅವಳ ನೋಸ್ ರಿಂಗ್ ಇಂದ ಹೊರಗೆ ಬರ್ಬೇಕು.
ಸರಿ, ಅಣ್ಣ ಹೇಳ್ತಾನೆ ಅದ್ರ ನ್ಯೂಸ್ ರಿಂಗ್ ಹೊರಗೆ ಬರ್ಬೇಕಂಗಿತ್ತಂತಂದ್ರೆ ಅದು ಟೈಟ್ ಆಗ್ಬೇಕು, ನೋಸ್ ರಿಂಗ್ ಟೈಟ್ ಆಗ್ಬೇಕು ಅಂತ ಹೇಳಿದಾರೆ. ಸರಿ, ಲಕ್ಷ್ಮಣ ಏನ್ ಮಾಡಿದ್ರ, ಬಿಲ್ಲ ತೆಗದ, ಬಾಣ ತೆಗದ ಸೈ ಅಂತ ಹೊಡೆದ್ರು. ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಅವಳ ನೋಸ್ ರಿಂಗ್ ಏನೈತಲ್ಲ, ಮೂಗುನತ್ತಿನ ಒಂದು ಸಾರಿ ರಿಂಗ್ ಏನಿತ್ತು, ಮೂಗಿನ ರಿಂಗ್ ಅಥವಾ ಮೂಗಿನ ಉಂಗುರ ಏನಿತ್ತು, ಆ ಮೂಗಿನ ಉಂಗುರದ ಮೂಲಕ ಹೊರಗೆ ಹೋಗ್ತದೆ ಬಾಣ. ಹೊರಗೆ ಹೋಗ್ತಾ ಅದ್ರ ಟೈಟ್ ಮಾಡಿದ ಅಂತ ಅಳ್ಳಿಗತ್ತಿಲ್ಲ ಅವಳು, ಜೋರಾಗಿ ನೋವಾಗ್ಲಿತ್ತು, ಟೈಟ್ ಆಯ್ತಲ್ಲ. ಟೈಟ್ ಆಗಿದ್ದಕ್ಕೆ ಏಯ್ ನೀವೆಂತಲ್ಲ ಏನ್ ಮಾಡ್ತಾ ಇದ್ರೆ? ಲಕ್ಷ್ಮಣ ಹೇಳ್ದ ರಾಮನಿಗೆ, ಅಣ್ಣ ನೀವಣ್ಣ ಈಗ ಆ ನೋಸ್ ರಿಂಗ್ ಟೈಟ್ ಆಗಿತ್ತಲ್ಲ, ಅದು ಲೂಸ್ ಆಗ್ಬೇಕು, ಅದ್ರ ಮೂಲಕ ಹೊರಗೆ ಬರ್ಬೇಕದು ಹೇಳು. ರಾಮ ಏನ್ ಮಾಡಿದ, ಬಾಣ ತೆಗದ, ಬಾಣಕ್ಕೆ ನಮಸ್ಕಾರ ಮಾಡಿ ಹಿಂಗ್ ಬಾಣ ಹೊಡೆದ. ನೋಸ್ ರಿಂಗ್ ನೊಳಗ ಸಣ್ಣದಾಗಿತ್ತು ನೋಸ್ ರಿಂಗ್, ಈಗ ಅದು ನೋಸ್ ರಿಂಗ್ ಒಳಗೆ ಹಾಸಿ ಹೊರಗೆ ಹೊತ್ತು ಅದು ದೊಡ್ಡದಾಯ್ತು. ಅವಳ ಆ ಅಂತ ಹೇಳ್ತಿದ್ಲಲ್ಲ, ಅವಳ್ದ ಈಗ ಒಳ್ಳೇದು ಅನ್ಸಾಕತ್ತ ಅಂತ ಖುಷಿ ಪಟ್ಲು ಅಂತ. ನೀವೆಂತದ್ದು ಮಾಡ್ತಾ ಇದ್ರಿ ಇವೆಲ್ಲ, ಈ ರೀತಿ ಎಲ್ಲ ಬಾಣಗಳನ್ನು ಪ್ರಯೋಗ ಮಾಡೋದು ಅಂತ. ರಾಮ ಕೂಡ ಸಣ್ಣ ಟೈಮ್ನಲ್ಲಿ ಬಹಳ ನಟ್ಕಟ್ಟೆ ಆಗಿದ್ರು, ಬಹಳ ತುಂಡಾಗಿದ್ರು, ವಿದ್ಯೆ ಕಲಿತಾ ಇದ್ದು. ಒಂದ್ ಟೈಮ್ ಏನಾಯ್ತು, ಮಣ್ಣು ಸ್ನಾನ ಮಾಡೋಕಾದ್ರೆ ಮಣ್ಣಿನ ಕಿಚಡು ಅಂದ್ರೆ ಏನು, ಮಣ್ಣು ಕಲಿಸಿ ಅದನ್ನೆಲ್ಲ ಮಣ್ಣಿನಿಂದ ಅವರು ಆಡೋದು. ಅಂದ್ರೆ ಈಗ ಮಣ್ಣಿನ ರಜ್ಜು, ನಾವು ರಜ್ಜು ಅಂತ ಹೇಳ್ತೇವೆ, ನೀವು ಮಣ್ಣಿನಿಗೆ ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಆ ಮಣ್ಣು ಕಲಿಸಿ ಏನೈತಿ ಮೈಗೆಲ್ಲ ಒಗಿದು, ಅದನ್ನು ಪಚ್ ಅಂತ ಒಗಿದು, ಕೆಸರು ಎಸ್ ಥ್ಯಾಂಕ್ ಯು. ಆ ಕೆಸರನ್ನ ಎತ್ತಿ ಮೈಗೆ ಹಾಕ್ತಾ ಇದ್ರು. ರಾಮ ಲಕ್ಷ್ಮಣನಿಗೆ, ಭರತ ಲಕ್ಷ್ಮಣ ಅವರೆಲ್ಲರೂ ಒಬ್ರಿಗೊಬ್ರಿಗೆಲ್ಲ ಹಾಕ್ತಾ ಇದ್ದಾರೆ. ಮೈ, ಮುಖ, ತಲೆ ಎಲ್ಲ ಮುಚ್ಕೊಂಡು ಹೋಗಿದೆ. ಯಾರು ರಾಮ, ಯಾರು ಭರತ, ಯಾರು ಲಕ್ಷ್ಮಣ, ಯಾರು ಶತ್ರುಘ್ನ, ಯಾರು ಗೊತ್ತಾಗ್ತಾ ಇಲ್ಲ. ಮತ್ತೆ ಅದ್ರ ಜೊತೆಗೆ ಇನ್ನೂ ಅನೇಕ ಹುಡುಗರು ಅವರೆಲ್ಲ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಇವ್ರಿಗೆ ಇವರು ಎಲ್ಲ ಹಾಕ್ತಾ ಇದ್ದಾರೆ. ಗೊತ್ತನ ಆಗ್ತಾ ಇದಿಲ್ಲ. ಅಲ್ಲಿ ಕೌಶಲ್ಯ ಬರ್ತಾಳೆ, ಹೇ ರಾಮ ಎಲ್ಲಿದೆ ಅಂತ. ಯಾರು 4-5 ಜನ ಇದಾರಲ್ಲ, ಅವ್ರ 4 ಜನದಲ್ಲಿ ಹುಡುಕ್ತಾ ಇದಾರೆ, ಯಾರು ರಾಮ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ಗೊತ್ತಾಗ ಆಗ್ತಾ ಇಲ್ಲ ಕೌಶಲ್ಯ. ಅವಳಿಗೆ ಕನ್ಫ್ಯೂಸ್ ಆಗ್ತದ ಕೌಶಲ್ಯಗೆ. ಹೇ ಸುಮಿತ್ರ ಬಾರಿಲ್ಲೇ ನೀನು, ಏಕೈಕಿ ಬಾರ ಇಲ್ಲಿ, ಇದರಲ್ಲಿ ಯಾರು ಭರತ ಯಾರು, ಲಕ್ಷ್ಮಣ ಯಾರು, ಶತ್ರುಘ್ನ ಯಾರು, ಗುರ್ತಿಡಿದ್ ಬನ್ನಿ ಇಲ್ಲ ಅಂತ. ಅವ್ರು ಬರ್ತಾರ, ಬಂದು ನೋಡ್ತಾರೆ, ಯಾರು ಗೊತ್ತಾಗ್ತಾರಲ್ಲ. ಎಲ್ಲ ಮುಖಕ್ಕೆಲ್ಲ ರಾಜಬಿಡದ, ಎಲ್ಲ ಮೈ ಎಲ್ಲ ಕೆಸರು ಆಗಿ ತುಂಬಿಬಿಡದೆ. ಇವರೆಲ್ಲ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಯಾರೋ ಮಕ್ಕಳಾದವ್ರು ಇದಾರಲ್ಲ, ಅವರು ರಾಮ ಲಕ್ಷ್ಮಣ ಅವರೆಲ್ಲ, ಇವ್ರೇನು ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಇವರೆಲ್ಲ ಕನ್ಫ್ಯೂಸ್ ಮಾಡುವಂತ. ಅವರೆಲ್ಲ ಸುಮ್ಮನೆ ಇದ್ರು. ಅವರಮ್ಮ ಬಂದ, ರಾಮ ಅಂತ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಕರೀತಾ ಇದಾರ. ಹೆಂಗೆ ಕರೀತಾ ಇದಾರೆ ಇವರೆಲ್ಲ, ಸುಮ್ಮನೆ ಮುಗುಳು ನಗಿತಾ ಇದ್ದಾರೆ. ಅವರು ನೀವು ಯಾರಿಗೂ ಏನು ಹೇಳ್ಬಾರ್ದು, ಧ್ವನಿ ತೆಗಿಯೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ರಾಮ ಒಂದಿಷ್ಟು ಏನ್ ಮಾಡಿದ, ಮಣ್ಣು ತಗೊಂಡ ಆ ಕೌಶಲ್ಯಗೆ ಎತ್ತಿ ಹಾಕಿದ. ಮಣ್ಣು ಅಂದ್ರೆ ಕೆಸರನ್ನು ಎತ್ತಿ ಬಿಸಾಡಿದ ಅವಳಿಗೆ. ಅವಳ ಮಕ್ಕ ಮೇಲೆಲ್ಲ ಬಿತ್ತು. ಇದು ಏನ್ ಹಾಕಿದೆಯೋ ನನಗೆ, ನಾ ಈಗ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಆಮೇಲೆ ಲಕ್ಷ್ಮಣ ಏನೈತಿ, ಸುಮಿತ್ರಿಗೆ ಹಾಕಿದ್ರು. ಭರತ ಕೂಡ ಕೈಗೆ ಹಾಕಿದ. ಎಲ್ಲರೂ ಹಿಂಗ ಮೈ ತುಂಬಾ ಕೆಸರೆಲ್ಲ ಹಾಕ್ಬಿಟ್ರು. ಅವರು ಒಂದ್ ಮನೆ ಇವ್ರು ಹೆಂಗ್ ಕಾಣ್ತಾ ಇದ್ರಲ್ಲ, ಸೇಮ್ ಅವ್ರ ಭೂತದ ಗತೆ ಕಾಣ್ಲಿಕತ್ತಿದ್ರು ಅವ್ರಿಗೆ. ಈ ರೀತಿ ಎಲ್ಲ ನಟಕಾಡಿದ್ದಾನೆ. ಆಮೇಲೆ ಹೋಗಿ ಅವ್ರಿಗೆಲ್ಲ ಇವ್ರು ಜೋರಾಗಿ ನಗ್ಲಿಕತ್ತಿದ್ರು. ರಾಮ ಲಕ್ಷ್ಮಣ ಶತ್ರುಘ್ನ ಭರತ್ ಅವರೆಲ್ಲರೂ ನಗ್ಲಿಕತ್ತಿದ್ರು. ಅಮ್ಮಂದಿರಾದಂತ ಕೌಶಲ್ಯ, ಕೈಕೇಯಿ, ಸುಮಿತ್ರ ಅವರು ಕೂಡ ಇಷ್ಟೊಂದು ಆನಂದದಿಂದ ಕುಣಿದಾಡ್ಲಿಕತ್ತಿದ್ರು. ಮಕ್ಕಳ ಜೊತೆಗೆ ಮಕ್ಕಳಾಗಿ ಇವರು ಕೂಡ ಬಿದ್ದು ಎದ್ದು ನೀರಿನಲ್ಲಿ. ಆಮೇಲೆ ಹೋಗಿ ಸ್ನಾನ ಮಾಡ್ತಾ ಇದಾರೆ. ಸ್ನಾನ ಮಾಡಿದ ಮೇಲೆ ಗೊತ್ತಾಗ್ತಾ ಇದಾರೆ, ಇವ ರಾಮ, ಇವ ಲಕ್ಷ್ಮಣ, ಇವ ಭರತ, ಇವ ಶತ್ರುಘ್ನ ಅಂತ. ಆಮೇಲೆ ಗೊತ್ತಾಗ್ಲಿರ್ತೈತೆ ಇವಳು ಕೌಶಲ್ಯ, ಅಮ್ಮ ಇವಳು ಕೈಕೇಯಿ, ಇವಳು ಅಂದ್ರೆ ಅಷ್ಟೊಂದು ಮುಚ್ಕೊಂಡ್ಬಿಟ್ಟಿದೆ. ಈಗ ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ, ಈಗ ಓಕಳಿ ಬಂದಾಗ, ಹೋಲಿ ಬಂದಾಗ, ಹೋಳಿ ಹುಣ್ಣಿಮೆ ಬಂದಾಗ, ಬಣ್ಣ ಎಲ್ಲ ಆಡಿ ವಾಪಸ್ ಬಂದಾಗ, ಇದು ನನ್ನ ಮಗನ ಇವರು ನೋಡುವಂತ ಪರಿಸ್ಥಿತಿ. ಮಕ್ಕಳು ತುಂಬಾ ಎಲ್ಲ ಬಣ್ಣ ಮೆತ್ಕೊಂಡ್ ಬಂದು ಬಿಟ್ಟಿರ್ತಾರೆ.
ಬಟ್ಟೆ ಕೂಡ ಬಣ್ಣ ಬಣ್ಣ ಏನು ಕೂಡ ಏನು ಕೂಡ ಗೊತ್ತಾಗೋದಿಲ್ಲ, ಆ ರೀತಿ ಇರ್ತದೆ. ಅಂತ ಒಂದು ಸ್ಥಿತಿ ಒಳಗ ಇದು ನನ್ನ ಮಗನೇನೋ ಇವನು, ನನ್ನ ಮಗಳೇನೆ ಇವಳು ಅಂತ ಕೇಳುವಂತ ಪರಿಸ್ಥಿತಿ ಬಂದಿರ್ತದೆ. ಆ ರೀತಿ ಇತ್ತು ಆ ಸಿಚುವೇಶನ್ ಅಂತ. ಆ ಹಿಂಗ ಹಿಂಗ ಆಟ ಆಡುದು ಯಾರು ನೋಡ್ತಾ ಇದ್ರು? ಮಂತ್ರೇ ನೋಡ್ತಾ ಇದ್ಲು. ಮಂತ್ರೆಗೆ ಈಗ ವಿಲನ್ ಆದವ್ರು ಇರ್ತಾರಲ್ಲ, ವಿಲನ್ ಆದವರಿಗೆ ಎಂತ ಆನಂದ ಒಂದು ಪ್ರಸಂಗ ಇದ್ರು ಕೂಡ ಅವ್ರಿಗೆ ಅದು ಆನಂದ ಆಗಿ ಕಾಣಬಾರ್ದಿಲ್ಲ, ಅವ್ರಿಗೆ ಅದು ಕೆಟ್ಟದಾಗೆ ಕಾಣ್ತಾ ಇರ್ತದಂತ. ಹಾ, ಏನ್ ಎಲ್ಲ ಮಣ್ಣು ಮೆತ್ಕೊಳ್ತಾ ಇದ್ರೆ ಈ ಮಣ್ಣು ಮೆತ್ಕೊಳ್ಳೋದನ್ನ ದೊಡ್ಡ ಆನಂದವಾಗಿ ಆಚರಣೆ ಮಾಡ್ತಾರೆ. ಇದರಲ್ಲಿ ಏನಂತದೈತಿ, ಇದರಲ್ಲಿ ಅಂತದೇನೈತಿ ಖುಷಿ ಪಡುವಂತ ವಿಷಯ ಅಂತ ಮಂತ್ರೆ ಒಳ್ಳೆ ಕೊಂಕು ನುಡಿಯೊಳಗ ತನಗೆ ತಾನು ಹೇಳ್ಕೊಳ್ತಾ ಇದ್ದಾಳೆ. ರಾಮ ಇದನ್ನು ಸೂಕ್ಷ್ಮವಾಗಿ ಗ್ರಹಿಸಿದ, ನೋಡಿದ. ಓ ಇವಳ ಇರ್ಲಿ ಇರ್ಲಿ ರಾಮ ಏನ್ ಮಾಡಿದ, ಇನ್ನೊಂದು ಉಂಡೆ ತಯಾರು ಮಾಡಿದ. ಅಂದ್ರೆ ಸ್ನಾನ ಮಾಡೋಕ್ಕಿಂತ ಮೊದಲ ಇದು ಇನ್ನೊಂದು ಉಂಡೆ ಮಣ್ಣನ್ನು ತಗೊಂಡು ಅವಳಿಗೆ ಜೋರಾಗಿ ಪಚ್ಚನ ಕೆಸರ ಅದನ್ನ ಒಗದ ಕೂಡಲೇ ಮೈ ತುಂಬ ಎಲ್ಲ ಬಿತ್ತು. ರಾಮ, ನೀ ಈ ರೀತಿ ಎಲ್ಲ ಮಾಡ್ತಾ ಇದೆ, ನಾನ್ ನೋಡ್ಕೊಳ್ತೇನೆ ನಿನಗಂತ, ನಾನ್ ನೋಡ್ತೇನೆ, ನಾನು ಇದರದ್ದು ಈ ಶೇಡನ್ನ ತೀರಿಸ್ಕೊಳ್ತೇನೆ, ಬಿಡುದಿಲ್ಲ ಅಂತ. ನಾವು ಕೆಟ್ಟ ಹಾವಿಗೆ ನಾವು ಹಾಲನ್ನ ಎರೆದ್ರೆ ಏನಾಗ್ತದೆ? ಹಾವು ವಿಷಕ್ಕಾಗ್ತದೆ ಅಂತ. ಹಂಗ ಮಂತ್ರೆ ಮುಂದೆ ಬರುವಂತ ಪ್ರಸಂಗಕ್ಕ ವಿಷಕಾರಿಯಾಗಿ ಪರಿಣಮಿಸಿಲ್ಲ ಅಂತ. ಇಲ್ಲಿಗೆ ನಾವು ಇವತ್ತಿನ ಕ್ಲಾಸನ್ನು ಮುಗಿಸುವ, ಯಾಕಂದ್ರೆ ಬಹಳ ದೀರ್ಘ ಆಗ್ಲಿಕ್ಕತ್ತದ. ದಯವಿಟ್ಟು ನೀವು ಬೇರೆ ಬೇರೆ ನಿಮ್ಮ ಟೈಮನ್ನು, ವ್ಯಾಲ್ಯೂಬಲ್ ಟೈಮನ್ನು ಇದು ಕೊಟ್ಟು ನೀವು ಈ ಕಥೆಯನ್ನು ಕೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ರಾಮಕಥೆ ಇಷ್ಟೊಂದು ರಸವತ್ತಾಗಿರ್ತದ ಅಂದ್ರೆ ನಾವು ಕೇಳ್ತಾನೆ ಇರಬೇಕು. ನಾವು ಹೇಳಿದ್ದೇವೆ 18 ಲಕ್ಷ ವರ್ಷಗಳ ಹಿಂದಿನ ನಡೆದಿರುವಂಥ ಈ ಘಟನೆ ಇನ್ನೂ ಇವತ್ತಿನವರೆಗೂ ನಾವು ಏನಾಗ್ತದೆ, ನವನವಾಯಮಾನವಾಗಿ ಕಾಣ್ತದೆ, ಹೊಸದಾಗಿ ಕಾಣ್ತದೆ. ಇವಾಗ ಇನ್ನೂ ಈಗ ನಡೆದಿದೆಯೋ ಅನ್ನುವಂಥ ರೀತಿ ಒಳಗೆ ನಮಗೆ ರಸವತ್ತಾಗಿ ಕಂಡು ಬರ್ತದೆ ಇವೆಲ್ಲ ಪ್ರಸಂಗಗಳು. ಇದು ಪ್ರತಿದಿನ ಪ್ರತಿ ಕ್ಷಣ ನಡೆಯುವಂಥ ನಿತ್ಯ ಲೀಲೆಗಳು ರಾಮ ಸೀತಾರಾಮ್, ಲಕ್ಷ್ಮಣ ಹನುಮಾನ್, ಭರತ್ ಶತ್ರುಘ್ನ, ಇವೆಲ್ಲ ಸುಮ್ಮನೆ ಒಂದು ರೋಲ್ ಅಲ್ಲ, ನಾಟಕದಲ್ಲಿ ಮಾಡುವಂಥ ರೋಲ್ಗಳು ಅಥವಾ ಸಿನಿಮಾದಲ್ಲಿ ಮಾಡುವಂಥ ಪಾತ್ರಗಳು ಅಲ್ಲ ಮಾತ್ರ. ಇದು ನಮ್ಮ ಜೀವನದ ಒಂದು ನಿತ್ಯ ಶಾಶ್ವತವಾದವಂತ ಒಂದು ಆನಂದದ ಒಂದು ಸ್ರೋತ್. ಈಶ್ವರ ಕೃಷ್ಣ ಪರಮ ಸಚ್ಚಿದಾನಂದ ವಿಗ್ರಹ ಅನಾದಿರಾಧಿರ್ ಗೋವಿಂದ ಸರ್ವಕಾರಣ ಕಾರಣ. ಈ ಸರ್ವಕಾರಣ ಆದವಂತ ಮಹಾನ್ ಭಗವಾನ್ ಅವ್ರು ರೋಲ್ ಮಾಡ್ತಾ ಇದಾರೆ, ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ ತೃಣಾದಪಿ ಸುನೀಚೇನ ತರೂರಪಿ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾ ಹರಿ. ಅವರ ಒಂದು ಕೀರ್ತನೆ ಮಾಡ್ಬೇಕು, ನಾವು ಗ್ಲೋರಿಫಿಕೇಶನ್ ಮಾಡ್ಬೇಕು, ಅಷ್ಟೇ ಸಾಕು. ಇವತ್ತು ಎಸ್ಪೆಷಲಿ ಜಯಪತಾಕ ಸ್ವಾಮಿ ಮಹಾರಾಜರ ವ್ಯಾಸ ಪೂಜೆ ಇಟ್ಕೊಂಡಿದ್ದಾರೆ ನಮ್ಮ ಮಂದಿರದಲ್ಲಿ. ನೀವೆಲ್ಲರೂ ಭಾಗವಹಿಸಿ ಇದರ ಒಂದು ಅವಕಾಶವನ್ನು ನೀವು ಉಪಯೋಗ ಮಾಡ್ಕೋಬಹುದು. ಹರೇ ಕೃಷ್ಣ. ಇದರಲ್ಲಿ ಯಾರಾದರೂ ಟೀಕಾ ಟಿಪ್ಪಣಿ ಪ್ರಶ್ನೆ ಗಳಿದ್ದರೆ ಕೇಳಬಹುದು. ಆಲ್ರೆಡಿ ಟೈಮ್ ಕೂಡ ಜಾಸ್ತಿ ಆಯ್ತು. ಹರೇ ಕೃಷ್ಣ. 8 ಭಾಗ ಅಂದ್ರಲ್ಲ, ನಂಗದು ಅರ್ಥ ಆಗ್ಲಿಲ್ಲ ನೋಡಿ. ಒಂದು ಚಪಾತಿ ಎರಡು ತುಂಡು ಮಾಡಿ, ಎರಡು ತುಂಡು ಮಾಡಿ ಅರ್ಧದಲ್ಲಿ ಅರ್ಧದಲ್ಲಿ ಮತ್ತೆ ಅರ್ಧ ಆಗ್ತದೆ ಕೊಟ್ರು. ಅದೆಷ್ಟು ತುಂಡಾಯ್ತು? ಈಗ ನೋಡಿ, ಈಗ ಒಂದ್ ಚಪಾತಿಯನ್ನ ಅರ್ಧ ಮಾಡಿ ಇನ್ನ ನೋಡಿಲ್ಲ, ಅರ್ಧದಲ್ಲಿ ಇನ್ನ ಅರ್ಧ ಮಾಡಿ, ಅರ್ಧದಲ್ಲಿ ಇನ್ನ ಅರ್ಧ ಮಾಡ್ಬೇಕು. ಅವಾಗ 1/8 ಆಗ್ತದೆ. ಅರ್ಧ ಅವ್ರು ತಕೊಂಡ್ರು, ಅರ್ಧ ಆಗುವಾಗ 3 ಪಾಲಾಯ್ತು. ಆಮೇಲೆ ಅದ್ರಲ್ಲಿ ಕಾಲು ಭಾಗದಲ್ಲಿ ಮತ್ತೆ 2 ಪಾಲ್ ಮಾಡಿದ್ರು. ಕಾಲ ಭಾಗದಲ್ಲಿ 2 ಪಾಲ್ ಮಾಡಿ ಒಂದು ಈಗ ನೋಡಿ, ಸುಮಿತ್ರನಿಗೆ 1 ಕಾಲ ಭಾಗ ಅವಳಿಗೆ ಕೂಡ ಉಂಟು, ಮತ್ತೆ ಯಾರೋ ಈ ಕೈ ಕೂಡ ತಮ್ಮ ಅರ್ಧದಲ್ಲಿ ಒಂದ್ ಸ್ವಲ್ಪ ಕೊಡ್ತಾರಲ್ಲ, ಅದು ಕೂಡ 1/8 ಆಗ್ತದ ಅಂತ. 1/4 6 ಆಯ್ತು. 6 ಆಗ್ತದ. ಓಕೆ, ಅರ್ಧ ಭಾಗ ಕೈಯಲ್ಲಿ ಉಂಟು, ಇನ್ನ ಅರ್ಧ ಭಾಗ 2 ಪಾಲ್ ಮಾಡಿದ್ರು. ಎಷ್ಟಾಯ್ತು? 3 ಪಾಲ್ ಆಯ್ತು. ಈಗ ನೋಡಿ, ಮೊದ್ಲೇ ನಾವು ಅರ್ಧ ಮಾಡಿದೀವಲ್ಲ, ಈಗ ಕೌಶಲ್ಯಗೆ ಅರ್ಧ ಹೋಗಿದೆ.
ಮತ್ತೊಂದು ಅರ್ಧದಲ್ಲಿ 2 ಹಾ, ಪಾಲಾಯ್ತು, ಒಟ್ಟಿಗೆ ಎಷ್ಟಾಯ್ತು? ಒಂದರ ಅರ್ಧದಲ್ಲಿ ಒಂದ್ ಪಾಲ್ ಮಾಡಿದಾಗ ಅದು 1/4 ಆಗ್ತದೆ. ಕರೆಕ್ಟ್ ಅಲ್ಲ? ಆ, ನೀವು ಅಲ್ಲ, ಒಂದ್ ಚಪಾತಿಯನ್ನ ಅರ್ಧ ಮಾಡಿ ತೆಗೆದ್ಬಿಟ್ರಿ, ಇನ್ನು ಅರ್ಧ ಉಳಿದಲ್ಲ, ಅರ್ಧದಲ್ಲಿ ಅರ್ಧ ಮಾಡಿದ್ರಿ, ಅವಾಗ 1/4 ಆಗ್ತದ ಅವಾಗ. ಹೌದು, 2 ಅರ್ಧ ಆಯ್ತು. ಹಾ, ಕಾಲ್ ಹ್ಮ್. ಕಾಲ್. ಹಾ, ಅದನ್ನ ಅರ್ಧ ಇರ್ತದಲ್ಲ, ಅದನ್ನ ಒಂದ್ ಕೈ ಕೊಟ್ರು, ಒಂದು ಸುಮಿತ್ರೆ ಕೊಟ್ರು. ಕರೆಕ್ಟಾ? ಒಟ್ಟು ಎಷ್ಟು ಪಾಲಾಯ್ತು ಗೊತ್ತುಂಟ ನಿಮ್ಗೆ? ಅಲ್ಲಿ 3 ಪಾಲಾಯ್ತು. ಹಾ, 3 ಪಾಲಿನಲ್ಲಿ ನೋಡಿ ಅರ್ಧ ಮಾಡಿದ್ರೆ ನೀವು ಕ್ಯಾಲ್ಕುಲೇಷನ್ ಸ್ವಲ್ಪ ನೋಡಿ, ಅದನ್ನ ನೀವು ಶಾಂತವಾಗಿ ಕೇಳಿ ಮಾಡಿದ್ರೆ ಮೋಸ್ಟ್ಲಿ ಬರ್ತದೆ. ನನಗನ್ಸ ನಾನು ಕೇಳಿಸ್ಕೊಂಡಿದ್ದು 1/8 ಅಂತ ಕೇಳಿಸ್ಕೊಂಡಿದ್ದೆ ನಾನು. ಒಂದು ಪಾಲು ಪುನಃ ಡಿವೈಡ್ ಆಯ್ತು. ಹಾ, ಇರ್ಬೋದಮ್ಮ, ಎಕ್ಸ್ಟ್ರಾ ಆಯ್ತು. ಇರ್ಬೋದು. ನಾ ಹೇಳೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇರ್ಬೋದೇನೋ. ನಾನು ಇನ್ನೊಮ್ಮೆ ಗೊತ್ತಿಲ್ಲ. ಕೇಳಿಬಿಟ್ಟು ನಾನು ನಿಮ್ಗೆ ಸರಿಯಾಗಿ ಹೇಳ್ತೇನೆ. ಪ್ರಭುಜಿ, ನನಗೆ ಅದು ಅರ್ಥ ಆಗಿಲ್ಲ, ಅದಕ್ಕೆ ಕೇಳಿದೆ. ಸರಿ 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 ಸರಿ. ಹರೇ ಕೃಷ್ಣ, ಹರೇ ಕೃಷ್ಣ. ಬೇರೆಯವರದ್ದು ಯಾವ್ದಾದ್ರು ಪ್ರಶ್ನೆ ಇದೆಯಾ, ಅಥವಾ ಟೀಕಾ ಟಿಪ್ಪಣಿ ಇದ್ರು ಕೂಡ ಹೇಳ್ಬೋದು. ಸರಿ. ಇಲ್ಲ, ತುಂಬಾ ಖುಷಿ ಆಯ್ತು ಕೇಳಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಇಲ್ಲಿಗೆ ನಾವು ಇವತ್ತಿನ ಕ್ಲಾಸನ್ನು ಮುಕ್ತಾಯ ಮಾಡುವ. ನಾವು ಅನ್ಕೊಂಡಿದ್ದೀವಿ ಈ ಕತೆ ಹೇಳುವುದರ ಮೂಲಕ, ಅಂದ್ರೆ ನಮ್ಮ ಭಾಷಾ ದೋಷಗಳು ಕಂಡು ಬರ್ಬೋದು, ಅಥವಾ ನಿಮಗೆ ಯಾವುದೇ ರೀತಿ ಕಿರಿಕಿರಿ ಆಗಿದ್ದರೆ ಭಾಷೆಯಿಂದ ಅಥವಾ ಶಬ್ದಗಳಿಂದ ಕ್ಷಮಿಸಿ. ಪ್ರಭುಜಿ, ನಿಮ್ಮ ಲ್ಯಾಂಗ್ವೇಜ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮುಗಿಸುವ ಮಾತಾಜಿ, ಇಲ್ಲಿಗೂ ಮುಗಿಸುವ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ನೀವೆಲ್ಲರೂ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ. ಯಾಕಂದ್ರೆ ನೀವೆಲ್ಲ ಗುರುಜಿ, ಪ್ರಣಾಮಗಳು. ಭಕ್ತರು ನೀವೆಲ್ಲರೂ ಪ್ರಾರ್ಥನೆ ಮಾಡಿ ನಮ್ಮ ಸಲುವಾಗಿ ಕೂಡ. ಯಾಕಂದ್ರೆ ಈ ತಿಂಗಳ ಬಹಳ ಸ್ಪೆಷಲ್. ಇವತ್ತು ಕೂಡ ಏಕಾದಶಿ ಸ್ಪೆಷಲ್ ಡೇ. ಇವತ್ತು ಕೂಡ ನೀವು ಏಕಾದಶಿ ವ್ರತಗಳನ್ನು ಪಾಲಿಸ್ಬೇಕು. ನೋಡಿ, ನಾವು ಎಷ್ಟು ನಮಗೆ ಕೊಟ್ಟಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವಲ್ಲ, ಅವನ್ನ ಪಾಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ನಾವು ಅಧ್ಯಯನ ಕೂಡ ಮಾಡಬೇಕು, ಕೇಳಿಸಿಕೊಳ್ಬೇಕು. ಇದು ಏನಾಗ್ತದೆ, ನಮ್ಮ ಪ್ಯೂರಿಫಿಕೇಶನ್ ಮಾಡ್ತಾ ಹೋಗ್ತದೆ. ಪ್ರಭುಪಾದವರು ಅದನ್ನೇ ಕೊಟ್ಟಿದ್ದಾರೆ. ನನ್ನ ಗ್ರಂಥಗಳನ್ನು ಎಲ್ಲಿವರೆಗೆ ನೀವು ಓದ್ತಿದ್ದೀರಿ ಅಲ್ಲಿವರೆಗೆ ನೀವು ಇಸ್ಕಾನ್ನಲ್ಲೇ ಇರ್ತೀರಿ. ಇಲ್ಲಾಂದ್ರೆ ನಾವು ಸಡಿಲ್ಗೊಳ್ತೇವೆ, ಇಸ್ಕಾನ್ನಿಂದ ದೂರ ಹೋಗ್ತೇವೆ ಅಂತ, ಈ ಆಂದೋಲನದಿಂದ ದೂರ ಹೋಗ್ತೇವೆ ಅಂತ ಆಗ್ತದೆ. ಅದಕ್ಕೆ ದಯವಿಟ್ಟು ಪ್ರಭುಪಾದವ್ರ ಬುಕ್ಸ್ ಸ್ಟಡಿ ಮಾಡಲಿಕ್ಕೆ ಅಥವಾ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ಬೇಕು ನಾವು. ಯಾಕಂದ್ರೆ ಇವು ನಮ್ಮನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿ ಮಾಡುವಂಥ ಸಾಧನಗಳು. ಪ್ರಭುಪಾದವರು ತಮ್ಮ ಆಯುಷ್ಯನ್ನೆಲ್ಲ ಇದಕ್ಕಾಗಿಯೇ ಕಳೆದಿದ್ದಾರೆ. ನೋಡ್ರಿ, ಅವ್ರದ್ದು ಅಷ್ಟು ಟೈಮ್ ಬರೀ 3 ತಾಸು ಅವರು ಆರಾಮ್ ತಗೊಳ್ಳಿಕ್ಕೆ, ಅಥವಾ ಮಲಗಲಿಕ್ಕಾಗಲಿ, ಸ್ನಾನಕ್ಕಾಗಲಿ, ಉಳಿದೋದಕ್ಕೆ ಏನೋ ರೆಸ್ಟ್ಗಾಗಲಿ 3 ತಾಸು ತಗೊಳ್ತಿದ್ರು. 3 ತಾಸಿನೊಳಗ ಉಳಿದದ್ದೆಲ್ಲದೂ ಈ ಪ್ರಚಾರಕ್ಕಾಗಿ ಅಥವಾ ಈ ಗ್ರಂಥ ರಚನೆಗಾಗಿ ತಮ್ಮ ಟೈಮನ್ನು ಕೊಡ್ತಾ ಇದ್ರು. ಅದಕ್ಕೆ ಅಂತ ಒಂದು ವೃದ್ಧ ಆಚಾರ್ಯರು ಇಷ್ಟೊಂದು ತಮ್ಮ ಟೈಮ್ ಕೊಟ್ಟು ಹೋದರು. ಅದನ್ನು ನಾವು ಕೇಳಿಸ್ಕೊಳ್ಳಿಕ್ಕಾದ್ರೂ ಒಂದು ಸ್ವಲ್ಪ ನಾವು ಟೈಮ್ ಕೊಡಬೇಕದು. ಇದು ಅವಶ್ಯಕತೆ ಇದೆ. ಇದು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ನಾವು ತಗೊಳ್ಬೇಕು. ಹರೇ ಕೃಷ್ಣ, ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳೊಂದಿಗೆ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ವಿರಾಮಗೊಳಿಸೋಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ, ಧನ್ಯವಾದ ಪ್ರಣಾಮ ಪ್ರಭುಜಿ, ಹರೇ ಕೃಷ್ಣ, ಧನ್ಯವಾದಗಳು ಹರೇ ಪ್ರಭುಜಿ. ಕೃಷ್ಣ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ.